ಪ್ರಭೆಗಳಲ್ಲಿ ಉರುದರ ಪ್ರಭೆಗಳಲ್ಲಿ ಚಂದ ಗೋಪನ ನಿಳಯವು ದೂರದಲ್ಲಿ ಸಿಂಧು ಗೆಲ್ಲುವ ಗ್ರಾಮದ ಮಧ್ಯದಲ್ಲಿ ಉರುದರ ಪ್ರಭೆಗಳಲ್ಲಿ ಚಂದ ಗೋಪನ ನಿಳಯವು ದೂರದಲ್ಲಿ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಿಮ್ಮ ನಮಸ್ಕಾರ ತಗೊಂಡು ಗೋಡೆ ಗೋಡಿ. ವಿಶಾಲ ವಿಶ್ವದ ಅನಂತಕೋಟಿ ಜೀವರಾಶಿಗಳ ವೈವಿಧ್ಯಪೂರ್ಣವಾದ ಜೀವನ ಸಂಗ್ರಾಮವನ್ನು ಕಂಡು ಬೇಸತ್ತನೋ ಎನ್ನುವ ಹಾಗೆ ಕರ್ಮಸಾಕ್ಷಿಯಾದಂಥ ಜಗತ್ಸಕ್ಷು ಸೂರ್ಯದೇವನು ಪಡುಗಡ ತಟಾಕದಲ್ಲಿ ಕಣ್ಮರೆಯಾದ. ನಿಸರ್ಗದ ನಿಯಮವು ಕರ್ತವ್ಯದ ಒತ್ತಡವೇನಂತೆ ಮತ್ತೊಮ್ಮೆ ಪ್ರಭಾಕರನು ಸುವರ್ಣಮಯವಾದಂಥ ತನ್ನ ಪ್ರಕರಣವನ್ನು ಪ್ರಪಂಚಕ್ಕೆ ಪ್ರಸರಿಸುತ್ತ ಶುಭ ಗಳಿಗೆಯಲ್ಲಿದ್ದು ನಿತ್ಯ ವಿಧಿಗಳನ್ನೆಲ್ಲ ಪೂರೈಸಿ ಪೋಷಾಕುಗಳನ್ನು ಧರಿಸಿ ಓಲಗ ಚಾವಡಿಯನ್ನು ಪ್ರವೇಶ ಮಾಡಿದ್ದೇನೆ. ಬಲಿರೇ ಪರಾಕ್ರಮ ಕಂಠೀರ. ನಮಸ್ಕಾರ. ನಿಮ್ಮ ನಮಸ್ಕಾರ ತಗೊಂಡು ಗೋಡೆ ಗೋಡಿ. ಮೂರು ಸಲ ನಾನು ನಮಸ್ಕಾರ ಕೊಟ್ಟಾಗೂ ನಮಸ್ಕಾರ ನೀವು ಹಿಂದೆ ಕೊಡಲಿಲ್ಲ. ಈಗ ನಾವು ಜನ ಯಾರು ಅಂತ ಗೊತ್ತಾದ್ಮೇಲೆ ನಮಸ್ಕಾರ ಅಂತ ಹೇಳ್ತೀರಾ? ಶ್ರೀಮಾನ್ ಶ್ರೀ ಶ್ರೀ ಚಂದ್ರಗೋಪ ಅಂತ ಹೇಳಿದ್ರೆ ನಾನೇ, ಮನೆ ಯಜಮಾನ ನಾನೇ. ಆದ್ರೆ ಏನು ಮಾಡು ಸ್ವಾಮಿ, ಮನೆ ಯಜಮಾನ ನಾನು, ಬೀದಿ ಕೈ ಮಾತ್ರ ಅಮ್ಮನ ಹತ್ರ ಇರುದು. ಅಮ್ಮ ಯಾವಾಗಲೂ ನನ್ನನ್ನು ಬೈಯಿದ್ದು, ಗನಗಾಂಪ ಅವಲಕ್ಕಿ ಸುಬ್ಬ ಸಗಣಿ ಮಂಜ ಏಳು ಅಂತೇಳಿ ಅಮ್ಮನ ಸುಪ್ರಭಾತ ಕೇಳಿದಾಗಲೇ ಹೇಳುವುದು ನಾನು. ಆಮೇಲೆ ನಿತ್ಯ ವಿಧಿಗಳನ್ನೆಲ್ಲ ಪೂರೈಸುವುದು. ಆದ್ರೆ ಅಮ್ಮ ನನಗೆ ಎಷ್ಟೇ ಬೈಯಲಿ, ಅಮ್ಮ ಬೀಗದ ಕೈ ಅಮ್ಮನ ಹತ್ರವೇ ಇರಲಿ, ಆದ್ರೂ ಅಮ್ಮನನ್ನು ದೇವರಂತೇಳಿ ನಾನು ಪೂಜೆ ಮಾಡುವ. ತಿಳಿದ ಪ್ರಾಜ್ಞರೊಂದು ಮಾತು ಹೇಳಿಲ್ವೇ, ಮನೆಯ ಮೊದಲ ಪಾಠಶಾಲೆ ಜನ್ನಿತಾನೆ ಮೊದಲ ಗುರುವು, ಜನನಿಂದ ಪಾಠ ಕಲಿತ ಜನರು ಧನ್ಯರಂತೇಳಿ. ಹಾಗಾಗಿ ಅಮ್ಮನನ್ನು ನಿರಂತರವಾಗಿ ಸೇವೆ ಮಾಡುವ ನಾನು. ನಿಜವಾಗಿ ಹೇಳಬೇಕಿದ್ರೆ ಅಪ್ಪಮ್ಮ ಮಾಡಿದ ತ್ಯಾಗಕ್ಕೆ ನಾವು ಜೀವಂತ ಇರುವಾಗ ನಮ್ಮ ಬೆನ್ನಿನ ಚರ್ಮವನ್ನು ಸುಳಿದು ಅವರ ಕಾಲಿಗೆ ಚಪ್ಪಲಿಯನ್ನು ಮಾಡಿ ಹಾಕಿದ್ರು. ಆ ರಣದಿಂದ ಮುಕ್ತರಾಗುವುದಕ್ಕೆ ಸಾಧ್ಯ ಇಲ್ಲ ಅಂತ ಯಾರೋ ಹಿರಿಯರು ಹೇಳಿದ್ದರಿಂದ ನಾನು ಅದನ್ನು ಪಾಲಿಸಿಕೊಂಡು ಬಂದಿದ್ದೇನೆ. ಈ ಪ್ರಪಂಚದಲ್ಲಿ ಎಷ್ಟು ಮಂದಿಯನ್ನು ನಾನು ನೋಡುವುದಿಲ್ಲ. ಇತ್ತೀಚೆಗೆ ಒಂದು ನಡೆದ ಕಥನೆ ಗೊತ್ತುಂಟು ನಿಮಗೆ. ಒಂದು ಮುದುಕಿಗೆ 3 ಜನ ಮಕ್ಕಳಿದ್ರು. 2 ಹೆಣ್ಮಕ್ಳು 1 ಗಂಡು ಮಗ. ಉನ್ನತ ವ್ಯಾಸಂಗವನ್ನು ಮಾಡಿ ದೂರ ಹೋದ್ರು. ಮುದುಕಿಗೆ ಹುಷಾರಿಲ್ಲದ್ದು ಜೋರಾಯಿತು. ಅವರಿಗೆ ಸುದ್ದಿ ಮುಟ್ಟಿದಾಗಲೂ ಒಂದೊಂದು ನೆಪ ಹೇಳಿ ತಪ್ಪಿಸಿಕೊಂಡ್ರು. ಆಮೇಲೆ ಮುದುಕಿಗೆ ತಡ್ಕೊಳ್ಳಿಕ್ಕಾಗಿಲ್ಲ. ಪಕ್ಕದ ಮನೆ ಯುವಕನೊಬ್ಬ ಮುದುಕಿಯನ್ನು ತಗೊಂಡೋಗಿ ಔಷಧ ಕೇಂದ್ರಕ್ಕೆ ಸೇರಿಸಿದ್ರು. ಈ ಮಕ್ಕಳು ಬರಲೇ ಇಲ್ಲ. ಹಣದ ವ್ಯವಸ್ಥೆ ಮಾಡಿದ್ದಾರೆ, ಮಕ್ಕಳು ಬರಲಿಲ್ಲ ನೋಡ್ಲಿಕ್ಕೆ. ಕೊನೆಗೆ 1 ತಿಂಗಳಾದ್ಮೇಲೆ ಸ್ವಲ್ಪ ಸೌಖ್ಯ ಆಗಿ ಆ ಮುದುಕಿ ಮನೆಗೆ ಬರುವಾಗ ಮನೆಯಲ್ಲಿದ್ದ ನಾಯಿ ಓಡಿ ಬಂದು ಮುದುಕಿಯ ಹೆಗಲಿಗೆ ಕೈ ಹಾಕಿ ಮುಖವನ್ನು ನೆಕ್ತಾ ಇತ್ತಂತೆ. ಆಗ ಮುದುಕಿ ಹೇಳಿದ್ಲು, ನನಗೆ 3 ಜನ ಮಕ್ಕಳಿಗೆ ನಾನು ತುಪ್ಪದನ್ನವನ್ನು ಹಾಕಿ ಬೆಳೆಸಿದೆ, ಆದ್ರೆ ತಿಳಿ ಕುಡಿದಂತ ನೀನು ಈಗ ಬಂದೆ, ನನ್ನ ಮಕ್ಕಳು ಇನ್ನೂ ಬರಲಿಲ್ಲ ಅಂತ ಹೇಳಿ. ಆ ಮಕ್ಕಳು ಹುಟ್ಟಿದಕ್ಕಿಂತ ನನ್ನ ಹೊಟ್ಟೆಯಲ್ಲಿ ನೀನು ಹುಟ್ಟಿದ್ರೆ ಒಳ್ಳೇದಾಗ್ತಿತ್ತು ಅಂತ ಹೇಳಿದ್ರಂತೆ. ಹಾಗಾಗಿ ನಾನು ಹೇಳುದು, ನಿಜವಾಗಿಯೂ ಅಮ್ಮನನ್ನು ದೇವರು ಅಂತೇಳಿ ನಾನು ಪೂಜಿಸುವ. ಆದ್ರೆ ಅಮ್ಮನನ್ನು ದೇವರು ಅಂತೇಳಿ ಪೂಜಿಸ್ತೇನೆ. ಯಾವುದೇ ವಿಳಾಸ ಇಲ್ಲದೆ ತಾನೊಬ್ಬ ಶ್ರೇಷ್ಠ ವ್ಯಕ್ತಿ, ನಾನೊಬ್ಬ ದೇವರಂತ ಹೇಳ್ಕೊಂಡು ತಿರ್ತಾನಲ್ಲ ಒಬ್ಬ, ಯಾರು ಒಬ್ಬ ಇದ್ದಾನಲ್ಲ, ಅವನ ಹೆಸರು ಹೇಳಿಕೆ ನಮಗೆ ಹೆಸರಿ ಆಗ್ತದೆ. ಟೋಂಕಿಟ್ಟ ದಿಮಕಿಟ್ಟ ದಿಮ್ಕಿಟ್ಟ ಯಾವ ಒಬ್ಬ ಇದ್ದಾನಲ್ಲ, ಏನ್ರಿ ಅವನ ಹೆಸರು? ಯಾರು? ಕೃಷ್ಣನ? ಯಾರು? ಯಾರು? ಅವನೇ ಟೋಂಕಿಟ್ಟ ದಿಮಕಿಟ್ಟ ಅಂತೇಳಿ. ನೀವು ಬೇಕಾದ್ರೆ ಅವನನ್ನು ಹೇಳಿ. ಆ ಕರಿಯ ಇದ್ದಾನಲ್ಲ, ಕರಿಯನ ಗೂಡಂಗಡಿ ಕರಿಯನ, ನೀವು ಹೋಗಿ ಗೂಡಂಗಡಿ ಕರಿಯನ್ನು ಬೆಳೆದಿರ ನೋಡಿ. ನೀವಿಬ್ರು ಸಣ್ಣ ಪ್ರಾಯದಲ್ಲಿ ಒಳ್ಳೆ ಸ್ಥಳವನ್ನು ನೀವು ಸೇರಿದ್ದೀರಿ, ಒಳ್ಳೆ ಹೆಸರುಂಟು. ಇನ್ನಾದ್ರೂ ಗೂಡಂಗಡಿಗೆ ಹೋಗುವ ವ್ಯವಹಾರವನ್ನು ಬಿಡಿ ನೀವು, ಗೊತ್ತಾಯ್ತಾ? ಆ ಚಿಲ್ಲರೆ ಬುದ್ಧಿ ಎಲ್ಲ ಈಗ ಬೇಡ, ಅದು ಬಾಲ್ಯದಲ್ಲಿ ಮುಗಿದಿತ್ತು. ಆ ಕೃಷ್ಣ ನೀವು ಹೇಳಿದಾಗೆ ಅವನನ್ನು ದೇವರು ಅಂತ ಹೇಳಿ ಕೊಂಡಾಡ್ತಾ ಇದ್ದಾರೆ. ಏನ್ ದೇವರು? ದೇವರಾಗ್ಲಿಕ್ಕೆ ಏನು ಮಾಡಿದಾನ? ಬಾಲಲೀಲೆಗಳು ಗೊತ್ತಿಲ್ವ? ಯಾವ್ದು ಹೇಳಿ? ತಾಯಿಗೆ ಬಾಯಿಯಲ್ಲಿ ಬ್ರಹ್ಮಾಂಡವನ್ನು ತೋರಿಸಿತ್ತು. ಇವಾಗ ಸುಮ್ಮನೆ ಕೂತ್ಕೊಳ್ಳಿ ಸ್ವಾಮಿ. ತಾಯಿಗೆ ಬಾಯಲ್ಲಿ ಬ್ರಹ್ಮಾಂಡವನ್ನು ತೋರಿಸುವಾಗ ಇವ ಎಲ್ಲಿ ನಿಂತಿದ, ಇವನ ಅಮ್ಮ ಎಲ್ಲಿ ನಿಂತಿದ್ರು? ನೋಡ, ಒಂದು ಪ್ರಶ್ನೆಗೆ ಉತ್ತರ ಕೊಡಿ ನೀವು. ಕೊಡಿ, ಅದೇನು ಕೇಳಿ ನಂತರ ಹೇಳ್ತೇನೆ ನಾನು. ತಾಯಿಗೆ ಬ್ರಹ್ಮಾಂಡ ತೋರಿಸಿದಲ್ಲ, ಗಣಪತಿಗೆ ಪೂಜೆ ಮಾಡುವ ಎಳ್ಳುಂಡೆಯನ್ನು ಪೂಜೆ ಮಾಡುವ ಮೊದಲು ತೆಗೆದು ಬಾಯಿಗೆ ಹಾಕಿದ. ಕೆಲಸಗಾರರು ಬಂದು ಹೇಳಿದ್ರು ಹೀಗೆ ಮೈಲಿಗೆ ಆಯ್ತು ಅಂತೇಳಿ. ಅಮ್ಮ ಕಿರಿವಿ ತಿರುಗಿಸಿ ಬಾಯಿ ಬಿಡು ಅಂದ್ಲು. ಇವಳು ಅಂದ ಬಾಯಲ್ಲಿ ಉಂಡೆ ಖಂಡಿತ ನಿಮ್ಮಂತ ಭಾಗದ್ರ ಎಳ್ಳುಂಡೆಯನ್ನು ತೆಗೆದು ಬ್ರಹ್ಮಾಂಡ ಅಂತ ಮಾಡಿದ್ದು. ಅದು ಬಿಟ್ಟರೆ ಬೇರೆ ದೊಡ್ಡ ಸಂಖ್ಯೆ ಕಾಳಿಂಗಮರ್ಧನ. ಕಾಳಿಂಗಮರ್ಧನ ಎಂತ ಕಾಂಡಮರ್ಧನ ಅಲ್ಲ, ಕಾಳಿಂಗಮರ್ಧನ. ನಿಮ್ಮ ಸುಮ್ಮನೆ ಕೂತ್ಕೊಳ್ಳಿ ಸ್ವಾಮಿ. ಉಪ್ಪು ನೀರಿನ ಹೊರತೆ ಇರುವಂತ ಕೆರೆಯಲ್ಲಿ ಯಾವ್ದಾದ್ರು ಕಾಳಿಂಗ ಸರ್ಪ ಇರುವುದು ಹೌದಾ? ಅದು ಇರುವುದು ಬಿದಿರು ಬಟ್ಟೆಯಲ್ಲಿ ಮಾತ್ರ. ಆಗ ಕಥೆ ಏನಂತ ಕೇಳಿ, ಈ ವೈಶಾಖ ಮಾಸದಲ್ಲಿ ಕೆರೆಯ ನೀರೆಲ್ಲ ಕಮ್ಮಿ ಆಗುತ್ತಾ ಬರುವಾಗ ಮೀನನ್ನು ತಿನ್ಲಿಕ್ಕೆ ಒಂದು ಒಳ್ಳೆ ಅಂತ ಬರ್ತದೆ. ಅದು ಮೀನನ್ನು ತಿಂದು ತಿಂದು ಸೊಕ್ಕೊಳ್ಳೆ ಅಂತ ಆಗ್ತದೆ. ಈ ಹೆಂಚು ಪಚ್ಚ ಪಚ್ಚ ಅಂತ ಬಟ್ಟೆ ಹೊಡೆಯುವಾಗ ಒಳ್ಳೆ ಬಂತ. ಇವರೆಲ್ಲ ಆವು 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 ಅಂದ್ರು. ಮೇಲೆ ಹೋಗಿದ್ದ ನಿಮ್ಮ ಕೃಷ್ಣ ಏನೋ ಪುಟಕನ್ನು ಕೆಳಗಾರಿದ, ಅದರ ಬಾಲವನ್ನು ಎತ್ತಿದ. ಅದು ಮಂಡೆ ಹೀಗೆ ಮಾಡಿತ್ತಾ, ಕಾಲಲ್ಲಿ ಮೆಟ್ಟಿದ. ಛಾಯಾಗ್ರಾಹಕರು ಬಂದ್ರು, ಪಿಳಿಕ್ಕ ಅಂದ್ರೆ ನಿಮ್ಮಂತ ಭಾಗವತರು ಕಾಳಿಂಗ ಮರ್ದನ ಬಂದ್ರು. ಅದು ಬಿಟ್ಟರೆ ಏನುಂಟು? ಗೋವರ್ಧನಗಿರಿಯನ್ನು ಕಿರುಬೆರಳಿನಲ್ಲಿ ನಗಹಿದ್ದಾರೆ. ಸುಮ್ಮನೆ ಕೂತ್ಕೊಳ್ಳಿ ಸ್ವಾಮಿ. ಆಗ ಒಂದು ಪುಂಡಿ ಬಂತು, ಅದನ್ನು ನೀವು ಒಂದು ಬೆರಳಲ್ಲಿ ಎತ್ತಿದ್ದೀರಾ? ನೀವು ಎತ್ತಿದ್ದೀರಾ? ಒಂದು ಬೆರಳಲ್ಲಿ ನಿಲ್ಸಲಿಕ್ಕೆ ಒಂದು ಪುಂಡಿಯನ್ನು ಈಗ ಮಾಡ್ತಿರ್ಲಿಲ್ವಾ? ಹಾಗಾದ್ರೆ ಕಥೆ ಏನಂತ ಕೇಳಿ, ಅದು ಬೇರೆ ಯಾವುದೂ ಅಲ್ಲ.
ಇಡೀ ಎಲ್ಲ ಕೊಚ್ಕೊಂಡು ಹೋಗೋಷ್ಟು ಧಾರಾಕಾರವಾದಂತ ಮಳೆ ಸುರಿತಾ ಇತ್ತ. ಎಲ್ಲ ದನಗಳೆಲ್ಲ ಕೊಚ್ಕೊಂಡು ಹೋಗ್ತಾ ಇದ್ರು. ಆಗ ಮಕ್ಕಳೆಲ್ಲ ಬಂದು ನೀವು ಹೇಳಿದ ಕೃಷ್ಣನ ಬಳಿಗೆ ಬಂದು ಹೀಗೀಗೆ ಹೇಳಿದ್ರು. ಕೃಷ್ಣ ಮಕ್ಕಳನ್ನೆಲ್ಲ ಗೋವರ್ಧನಗಿರಿಗೆ ಬಳಿಗೆ ಕರ್ಕೊಂಡು ಹೋದ. ಗೋವರ್ಧನ ಬೆಟ್ಟ ನೋಡಿ ಹೀಗೆ ಬಾಗಿತ್ತ. ಅದರಲ್ಲಿ ಒಂದು ಸಣ್ಣ ಹೊಟ್ಟೆ ಇತ್ತು. ನೀರು ಟಕ 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 ಇಳಿತಾ ಇತ್ತ. ಕೀವ ತೆಗೆದು ಅದಕ್ಕೆ ಬೆರಳಿಟ್ಟ. ಹೀಗೆ ಬೆರಳಿಟ್ಟಾಗ ಎಲ್ಲ ಛಾಯಾಗ್ರಾಹಕರು ಬಂದ್ರೆ ಪಿಳಿಕ್ ಅಂದ್ರು. ನಿಮ್ಮಂತ ಭಾಗದ್ರು ಗೋವರ್ಧನಗಿರಿ ಉದ್ಧಾರಣ ಬಂದ ಅಂತ ಹೇಳಿ ಒಂದು ಪುಂಡಿ ಎತ್ತಲಿಕ್ಕೆ ಆಗದವರು ನೀವು ಅವ ಬೆಟ್ಟವನ್ನು ಎತ್ತುದು. ಹೌದಾ? ಸುಮ್ಮನೆ ಕೂತ್ಕೊಳ್ಳಿ ಸ್ವಾಮಿ. ಅಷ್ಟೇ ಅಲ್ಲ, ರಕ್ಕಸಿ ಪೂತನಿಯನ್ನು ಕೊಂದದ್ದು ಹೇಳಬೇಡಿ. ಇವತ್ತಿಗೂ ನಾನು ಮಾನಸಿಕವಾಗಿ ನೋಯ್ತಾ ಇದ್ದೇನೆ. ಆ ಪೂತನಿಯನ್ನು ಪ್ರೇಮಿಸಿದ ಏಕೈಕ ವ್ಯಕ್ತಿ ನಾನು. ಬಾಲ್ಯದಲ್ಲಿ ನಾನು ಅವಳನ್ನು ಪ್ರೇಮಿಸ್ತಾ ಇದ್ದೇನೆ. ಆದ್ರೆ ಈ ವಿಚಾರ ಕೃಷ್ಣನಿಗೆ ಗೊತ್ತಾಯ್ತಂತೆ. ಪ್ರಪಂಚದಲ್ಲಿ ಇರುವ ಎಲ್ಲಾ ಹೆಣ್ಮಕ್ಳು ತನ್ನ ವಶವರ್ತಿ ಆಗ್ಬೇಕಂತೇಳಿ ಶಪಥ ಮಾಡಿದವಂತೆ. ಹಾಗಾಗಿ ಈ ವಿಚಾರ ತಿಳಿದ ಪೂತನಿ ಒಂದಲ್ಲ ಒಂದು ದಿವಸ ನನ್ನ ಮೇಲೆ ಕೈ ಮಾಡ್ತೇನೆ ಅಂತ ತಿಳಿದು ಏನ್ ಮಾಡಿದ್ಲು, ಅವಳು ಒಂಚೂರು ಇಲಿ ಭಾಷೆ ತಗೊಂಡು ಸತ್ತೇ ಹೋದ್ಲು. ಅಷ್ಟೊತ್ತಿಗೆ ಕೃಷ್ಣ ಬಂದ ಅಂತ ಅವಳ ಕುತ್ತಿಗೆಯನ್ನು ಒತ್ತಿಡ್ದ. ಛಾಯಾಗ್ರಾಹಕರು ಬಂದ್ರು, ಪಿಳಿಕ್ ಅಂದ್ರು. ಒಂದು ಅವನನ್ನು ದೊಡ್ಡದು ಮಾಡಿ ಛಾಯಾಗ್ರಾಹಕರು, ಮತ್ತೊಂದು ನಿಮ್ಮ ಭಾಗವತರು ಬಿಟ್ಟರೆ ಬೇರೆ ಇಲ್ಲ. ಅವನ ಹೆಸರೆತ್ತಿರ ಜಾಗ್ರತೆ, ಬೇರೆ ಏನಾದ್ರೂ ಮಾಡಿ ಹೇಳಲಿಕ್ಕೆ ಅವನು ನಮಗೆ ನಿಜವಾಗಿಯೂ ಅವನ ಹೆಸರು ಹೇಳಿಕೆ ನಮಗೆ ನಾಚಿಕೆ ಆಗ್ತದೆ. ನನ್ನ ಹೆಂಡತಿ ಅಕ್ಕ, ನನ್ನ ಹೆಂಡತಿ ಅಕ್ಕ, ನನ್ನ ಹೆಂಡತಿ ಅಕ್ಕ. ಅವಳಿಗೆ ಅಡ್ಡಿ ಇಲ್ಲ, ಅದು ನಮ್ಗೆ ಅಡ್ಡಿ ಇಲ್ಲ. ಯಾರು ಆಗ್ತದೆ? ನನ್ನ ಹೆಂಡತಿ ಒಬ್ಬ ಅಕ್ಕ ಇಲ್ವಾ? ಅಕ್ಕ ಯಾರು? ರಾಧೆ ಎನ್ನುವಳು. ನಿಜವಾಗಿಯೂ ಕೃಷ್ಣ ಅವಳ ಜೊತೆಯಲ್ಲಿ ಇದ್ದಾನೆ. ಅವಳ ಗಂಡ ಉದ್ದಂಡೆ ಎನ್ನುವವನು ಸೈನಿಕ ವೃತ್ತಿಯಲ್ಲಿ ದೇಶತ್ಯಾಗಕ್ಕಾಗಿ ಹೊರಟಿದ್ದಾನೆ. ಇವಳು ತನ್ನ ಮಗನ ಪ್ರಾಯದ ಕೃಷ್ಣನ ಜೊತೆಯಲ್ಲಿ ಸೊಕ್ಕು ಮಾಡ್ತಿದ್ದಾಳೆ. ಹೇಳಲಿಕ್ಕೆ ನಂಗೆ ಸಂಬಂಧ ನಮಗೆ ನಾಚಿಕೆ ಆಗ್ತದೆ. ಅಂತವರ ಹೆಸರು ಹೇಳಿದ್ರೆ ಜಾಗ್ರತೆ, ಗೊತ್ತಾಯ್ತಲ್ಲ? ನಿಮ್ಮನ್ನೆಂದು ಕಳಿಸಿರು ಕಳಿಸಿ ನಾನು ಬೇರೆ ನೆಂಟರು ಬಂದ್ರು. ನೆಂಟರು ಬಂದಿದ್ದಾರೆ. ಇವತ್ತೆಲ್ಲ ಧರ್ಮದ ಊಟ ಅಂತ ಗೊತ್ತಾಯ್ತು. ಬಂದು ಉಟ್ಕೊಂಡು ಹೋಪ ಅಂತೇಳಿ ಬಂದವರಷ್ಟೇ. ನೋಡು ಹೋಗ್ತಾರೆ. ಯಾರು ಬಂದದ್ದು ನೋಡು. ಅಲ್ಲ, ನನ್ನ ಸ್ಥಳ ಬದಲಾಯ್ತಾ ಹೇಗೆ? ಎಂತದ್ದು ಸ್ವಾಮಿ, ಮನೆಗೆ ಬಂದವರನ್ನು ಮಾತನಾಡಿಸಬೇಕೆನ್ನುವಂತ ಸಾಮಾನ್ಯ ಜ್ಞಾನ ಇಲ್ಲ. ನೋಡಿದ್ರ ಅಶ್ವತ್ಥ ಕಟ್ಟೆ ಮೇಲೆ ನಾಗಶಿಲೆ ಪ್ರತಿಷ್ಠಾಪನೆ ಮಾಡಿದಾಗ ಉಂಟು ನೋಡಿ. ಇನ್ನು ಅಶ್ಲೇಷ ಬಲಿ ಮಾಡಿಸುದು ಒಳ್ಳೇದು. ಇದು ಯಾರು ಗೊತ್ತಾಯ್ತಾ? ಯಾರು? ನಾನು ಹೇಳಲಿಲ್ವಾ ನಮ್ಮ ಪೈಕಿ ಅಂತೇಳಿ. ರಾಧೆ ಮಾತಾಡಿಸು. ಇಂಥ ಮಾನವಿಕ ಹತ್ರ ಮಾತಾಡ್ಲಿಕ್ಕೆ ಜನ ನಾನ ಮತ್ತೆ ನಮ್ಮ ಮನೆಯಲ್ಲಿ ಇಲ್ವೋ ಜನ? ಯಾರು? ನೋಡಿ ನಿಮಗೆ ಕರಿತೇನೆ. ಅಮ್ಮ ಬೆಳಿಗ್ಗೆ ಸರಿ ತಂಗಳು ಬಿಸಿ ಮಾಡ್ಕೊಂಡು ಊಟ ಮಾಡಿದೆ, ಜಗಲಿ ಮೇಲೆ ಕೂತ್ಕೊಂಡು ಶುರು ಮಾಡಿದೆ ಹೇಳಲಿಕ್ಕೆ. ಒಳ್ಳೆ ಬಾಯಾರಿಕೆ ಎಮ್ಮೆ ಕೂಗ್ದಾಗ ಉಂಟು. ಎಂತ ಆಯ್ತಾ ನಿನ್ಗೆ? ಅಷ್ಟೊತ್ತಿಗೆ ನೀನ್ ಬಂದೆ ಅಲ್ಲಮ್ಮ. ಹೌದು, ನಾನು ಕರ್ತದ ಯಾಕೆ ಗೊತ್ತಾಯ್ತಾ? ಯಾಕೆ? ಬೆರಳು ನೋಡಮ್ಮ, ಬೆರಳು. ಮಗ ಇಷ್ಟೊತ್ತು ಎಲ್ಲಿಟ್ಕೊಂಡಿದ್ಯಾ? ನಿನಗೊಂದು ಕೆಟ್ಟ ಅಭ್ಯಾಸ ಉಂಟು. ರಂಧ್ರ ಸಿಗ್ಲಿಕ್ಕಿಲ್ಲ, ಬೆರಳು ಸಿಕ್ಕಿಸಿಕೊಂಡು ನೋವು ಕೂಗ್ತೀಯ. ಎಂತ ಮಾಡ್ಕೊಂಡೆ ಮಗ? ಬೆರಳು ಅಂದ್ರೆ ಬೆರಳಿನ ತುದಿ ನೋಡಮ್ಮ. ಬೆರಳ ತುದಿ ಉಗುರುಂಟು ಮಗ. ಅದು ಪ್ರಪಂಚದಲ್ಲಿ ನಿನ್ನ ಮಗನಿಗೆ ಅದ್ಭುತ. ಅದು ಅದೇ ಹೇಳುದು. ಅದಲ್ಲ, ಬೆರಳಿನ ತುದಿಯನ್ನು ನೋಡ್ಕೊಂಡು ಹಾಗೇ ಮುಂದೆ ಬಾ. ನೀನು ತೋರಿಸಿದ ಕಡೆ ನೋಡ್ಬೇಕಾ?
ಅಂತೇಳಿ ಅವನಿಗೂ ಮೇದುಂಟಲ್ಲ. ಬೇಗ ಮುಗಿತದೆ ಮನೆಗೆ ಹೋಗ. ಹೌದು. ಕ್ಷೇಮವೇನಿಲ್ಲ ಜನರಿಗೆ ಬೇಳು ಕ್ಷೇಮವೇನಿಲ್ಲ ಜನರಿಗೆ ಬೇಳು ಪ್ರೇಮ ದೋಣಿರುವನೆ ಪ್ರೇಮ 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 ದೋಳಿರುವನೆ ತವ ಪಿತ ಬೇಳು ಪ್ರೇಮ ದೋಳಿರುವನೆ ತವ ಪಿತ ಬೇಳು ಸರಿ ಮಾಡ್ಕಂತೆ ನೀ ಮುರ್ತಿನೂ ಮುರ್ತೆ ನೀನು. ನಾನೇ ಸರಿ ಮಾಡ್ಕಂತೆ ಮಾರಾಯ. ಸರಿ ಆಗ್ತದತ್ತೆ? ಸರಿ ಆಗ್ತದೆ ನಂಗೆ ಸರಿ ಆಗ್ತದಾ? ಆಗ್ತದೆ. ಸರಿಯಾಗೋಯ್ತು ಮರೈತಿ. ಖರ್ಚೇ ಇಲ್ಲ ನೋಡು. ಅಲ್ಲ ನಿಮ್ಮ ಸರಿ ಆಗ್ತದೆ, ಇನ್ನೊಬ್ಬ ಆಗ್ತದ ಅಂತ. ಕ್ಷೇಮವೇನಿಲ್ಲ ಜನನಿಗೆ ಬೇಳು ಪ್ರೇಮ ದೋಳಿರುವನೆ ತವ ಪಿತ ಬೇಳು ಪ್ರೇಮ ದೋಳಿರುವನೆ ತವ ಪಿತ ಬೇಳು ಮಗ, ಗಾಳಿ ಜೋರು ಉಂಟಲ್ಲ. ಕ್ಷೇಮವೇನಿಲ್ಲ ಜನರಿಗೆ ಬೇಳು ಪ್ರೇಮ ದೋಳಿರುವನೆ ತವ ಪಿತ ಬೇಳು ಧೀಗಡಿನ ತಾಗಡಿನ ಧಿತ್ತೊಂತದಿನ್ನಂತ ಮಗ ಇವತ್ತು ನನ್ನಂತ ಕೊಲ್ತಾರೆ ಅವರು. ನೋಡಮ್ಮ, ಸುಧಾರಿಸ್ಕೋ ಹಾ ಸುಧಾರಿಸ್ಕೋ. ಬಿಡು ಪ್ರಶ್ನೆ ಉಂಟಾ? ಮರ್ಯಾದಿ ನಿನ್ನ ತಾಯಿ ನಾನು ಹೌದದೇ, ಮರ್ಯಾದೆ ಬಿಡುವ ಪ್ರಶ್ನೆ ಇಲ್ಲ ಅಲ್ವಾ? ನೋಡುದು ನೋಡೇ ಬಿಡುವ. ನೋಡಮ್ಮ. ಧೀಗಡಿನ ತಾಗಡಿನ ಧಿತ್ತೊಂತದಿನ್ನಂತ ಧೀಗಡಿನ ತಾಗಡಿನ ಧಿತ್ತೊಂತದಿನ್ನಂತ ತೈತತೋಂ 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 ದಿನ್ನಂತ ತೈತತೋಂ 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 ದಿನ್ನಂತ ಕುಡುಕುಡುಪೋಂ 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 ದಿನ್ನಂತ ಮತ್ತೆ ಕುಟ್ಕುಟ್ಟು ಎಲ್ಲ ಕಾಯಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ, ಕೈಯಲ್ಲೇ ಮಾಡುದು ಕುಟ್ಕುಟ್ಟು. ಅಮ್ಮ, ಇದೆಲ್ಲ ಒಂದ್ ತಾಳುವ ಇವ್ರದ್ದು. ಅದಲ್ಲಮ್ಮ, ಮತ್ತೆ ಅದು ಅವ್ರದ್ದು, ಇವ್ರದ್ದು ಇದು. ಅವ್ರು ಬರುದಾಗ ಅದನ್ನೇ ಮಾಡ್ತಾರೆ ಇವರು. ಕುಡುಕುಡುಪೋಂ 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 ದಿನ್ನಂತ ತೋಂ 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 ದಿನ್ನಂತ ತೋಂ 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 ದಿನ್ನಂತ ತೋಂ 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 ದಿನ್ನಂತ ತೋಂ 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 ದಿನ್ನಂತ ತೋಂ 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 ದಿನ್ನಂತ ತೋಂ 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 ದಿನ್ನಂತ ತೋ ದಿನ್ನ ತಾಂ ತಯ್ಯ ತಾತ ತಯ್ಯ ತಾತ ಇಂತ ಬಣ್ಣದ ವೇಷ ನಿಮ್ದೆ ಧಿನ್ನಾಗ್ರದೀಂ
ತಿನ್ನಾಗಿಡ್ದದ ತಿನ್ನಾಗಿಡ್ದದಿ ತಿನ್ನಾಗಿಡ್ದದ ತಿನ್ನಾಗಿಡ್ದ ತಿಂದಿ ತಿನ್ನಾಗಿಡ್ದ ತಿತ್ತೈ ತಿನ್ನಾಗಿಡ್ದ ತಿಂದಿ ತಿನ್ನಾಗಿಡ್ದ ತಿತ್ತೈ ಹಿತ್ತಿ ತತ್ತ ಹಿತ್ತಿ ತತ್ತ ಹಿತ್ತಿ ತತ್ತ ಹಿತ್ತ ಬಂದೆಯ ಮನೆಗೆ ತೈ 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 ದಿನದ ಬಾಬು ನಮಗೆ ನೆಲೆಯಾಗು ನಮ್ಮ ಕುಟುಂಬದವರು ಒಟ್ಟು ಸೇರಿದು ಬಹಳ ಕಷ್ಟ. ಏನಾದ್ರೂ ಹೆಚ್ಚು ಕಮ್ಮಿ ಇದ್ರೆ ವಿಷಯ ಇದ್ರೆ ಏನು ಸಂತೃಪ್ತಿಯಾಗಿ ಅಮೃತವನ್ನು ಕೈಗೊಳ್ಳುವಟ್ಟು ನಮ್ಮ ಕುಟುಂಬಕ್ಕೆ ಯಾವುದೇ ಲೋಪದೋಷ ಬಾರದ ಹಾಗೆ ನಮ್ಮನ್ನು ಉತ್ತರೋತ್ತರ ಅಭಿವೃದ್ಧಿ ಹೊಂದಬೇಕು. ಅದು ಕೊಳಚೀದ ಎಂತ ಮಾಡ್ತಾರೆ ನೋಡುವ. ಹೌದು, ಸ್ವಲ್ಪ ಹೊತ್ತಾಗಿದೆ ರಗಳೆ ಅವ್ರದ್ದು. ಯಾರ್ಯಾರ ಅಬ್ಬಿಯನ್ನು ತತ್ತೊಂಗ ತಿತ್ತೊಂಗ ತಿತ್ತೊಂಗ ತಿರುಗಿರ್ತಾರೆ. ಹೌದಾ? ನಿಮ್ಮ ಅಜ್ಜರಿ ಕುಡಿಸಿ ಹೋಗಿ. ಅವ್ರಿಗೆ ಪ್ರಾಯ ಗೊತ್ತ ಅವ್ರಿಗೆ ಮಗ. ನಮ್ಮ ಅಮ್ಮನಿಗೆ ಮೊದಲೇ ಸೊಂಟ ಹೋಗಿದೆ. ಅವರಿಗೆ ಮುದುಕೇರ್ ಕಂಡಾಗ್ಲೇ ಮನಸ್ಸಾಗುದು. ಹೌದೌದು, ಅದಕ್ಕೆ ಕುಣಿಸೋದು ಅವ್ರ ಮೂಲಭೂತ ಹಾಕುವವರು. ಅಯ್ಯೋ ಅತ್ತೆ ಅತ್ತೆ ಒಂದ್ಸಲ ನುಂಗಮ್ಮ, ಏನಾಗುದಿಲ್ಲ. ನಿಂದೆ ಅಲ್ವಾ? ಅದೇ ಬರುವುದಿಲ್ಲ ಮಗ, ಅದೇ ಮ್ಯಾಣ ಆಗಿ ಹೋಗಿದೆ. ಅಯ್ಯೋ ಅತ್ತೆ ಅತ್ತೆ ಸ್ವಲ್ಪ ಗಾಳಿ ಹಾಕಲಾ? ಬೇಡ ಬೇಡ, ಯಾಕೆ? ಗಾಳಿ ಒಂದು ಹಾಕ್ಬೇಡ ಮಗ. ಯಾಕತ್ತೆ? ಗಾಳಿ ಹೋಗುವ ಗಾಳಿ ಹಾಕ್ಬಾರ್ದು ಮಗ. ಗಾಳಿ ಹೋಗುವ ಗಾಳಿ ಹಾಕಿದ್ರೆ ಅವು ಹೊಡ್ಕೊಂಡು ಅಪಘಾತ ಆಗ್ತದೆ. ಹಾಗಾಗುದು ಬೇಡ ಅತ್ತೆ. ಸಾವರಿಸಿಕೊಳ್ಳಿ ಅತ್ತೆ, ಸಾವರಿಸಿಕೊಳ್ಳಿ. ನಾನೆಂತ ಸಾವರಿಸಿಕೊಳ್ಳೋದು ಮಗ? ಸಾವೇ ನಮ್ಮನ್ನು ಅರಸ್ತಾ ಉಂಟೀಗ, ನಾವು ಸಾವರಿಸಿಕೊಳ್ಳೋದಾ? ಆಗ ಅತ್ತೆ ಏನು ಮಗ, ಏನ್ ಮಾಡುವ ಹೇಳು? ಏನತ್ತೆ? ನನಗೂ ಗೊತ್ತುಂಟು ಮಗ, ವಯಸ್ಸಾಗಿದೆ, ನನಗೆ ಕೂಡುದಿಲ್ಲ ಅಂತ ಗೊತ್ತುಂಟು ಮಗ. ಅಲ್ವಾ ಮತ್ತೆ? ಆದ್ರೆ ಏನ್ ಮಾಡುವ ಹೇಳು? ಏನು? ಕೆಲವೊಮ್ಮೆ ಹಾಗೆ ಆಗ್ತದೆ. ಅಪರೂಪವಾದ ವಸ್ತು ಕಂಡಾಗ, ಅಪರೂಪವಾದ ವ್ಯಕ್ತಿಗಳು ಬಂದಾಗ, ಅಪರೂಪದ ಸ್ಥಳಕ್ಕೆ ಬಂದಾಗ ನಾವು ಮಾಡದೇ ಇದ್ರು ಅದು ಮಾಡಿ ಹೋಗ್ತದೆ ಮಗ. ಕೆಲವೊಮ್ಮೆ ಸ್ಥಳ ಮಹಿಮೆ ಅಂತ ಇರ್ತದೆ, ಅಲ್ಲಿ ಹೋದ ತಕ್ಷಣ ನಾವು ಮಾಡ್ಬೇಕು ಅಂತಿಲ್ಲ, ಆಗಿ ಹೋಗುವುದು. ಸರಿಯತ್ತೆ. ನಿನ್ನ ನೋಡಿದ್ನೇ ಇಲ್ವೋ ಮಗ, ಅಪರೂಪಕ್ಕೆ ಬಂದಿದ್ಯಲ್ಲ, ಬಹಳ ಸಂತೋಷ ಆಯ್ತು ಮಗ. ಮಗ ರಾಜ ರಾಜ ಎಷ್ಟು ದೃಷ್ಟಿ ಆಗಿತ್ತೆ ಮರೀತೆ. ಯಾರದತ್ತೆ? ಯಾಕಂದ್ರೆ ನಿನ್ನ ಕಣ್ಣು ಬಿತ್ತು ಅಂತ. ಏನೇ ಇರ್ಲಿ ಮಗ, ರಾಜ ಏನತ್ತೆ? ಬಹಳ ಸಂತೋಷ ಆಯ್ತು ಮಗ. ಯಾಕೆ? ನೀನು ಬಂಧು ಅಲ್ವ ಮಗ, ಯಾವಾಗ್ಲೂ ಹಾಗೆ ಬಂಧುಗಳ ಮನೆಗೆ ಬಂದು ಹೋಗ್ತಾ ಇರಬೇಕು, ಆವಾಗ ಬಾಂಧವ್ಯ ಉಳಿತದೆ. ಬಾಂಧವ್ಯ ಉಳಿಬೇಕಾದ್ರೆ ಆಗಾಗ ಬಂದು ಹೋಗ್ತಾ ಇರ್ಬೇಕು. ಬಾವಿ ನೀರು ಬಳಸದೇ ಇದ್ರೆ ಪ್ರಯೋಜನ ಇಲ್ಲತ್ತೆ, ಹಾಳಾಗ್ತದೆ. ಆದ್ರೆ ನಿಮ್ಗೆಲ್ಲ ಬುದ್ಧಿ ಇಲ್ವೇ? ನೀವೆಲ್ಲ ಮರ್ತು ಬಿಟ್ರಿ. ನೀವು ಒಂದು ನೆಂಟ್ರೆ, ನೀವು ಇಲ್ಲದೆ ಹೋದ್ರೆ ನೋಡು, ತಂಗಿನ ಮದುವೆ ಮಾಡಿಕೊಟ್ಟು ಎಷ್ಟು ಸಮಯ ಆಯ್ತು. ಯಾರ್ಯಾರು ಹೇಗಿದ್ದಾರೆ ನೋಡ್ಲಿಕ್ಕಾದ್ರೂ ಬಂದ್ರೇನೆ. ಹಾಗೆಲ್ಲ ಬರ್ಲಿಕ್ಕೆ ಆಗ್ತದತ್ತೆ. ಯಾಕೆ?
ಹೆಣ್ಣು ಮಕ್ಕಳಿಗೆ ಹಾಗೆಲ್ಲ ಬರ್ಲಿಕ್ಕೆ ಆಗ್ತದ? ಅಂದ್ರೆ ನಿಮ್ಮ ಸಂಸಾರ ನಿಮ್ಮ ಕುಡಿಕೆ ಅಲ್ವೇ? ಅದು ಹೌದಪ್ಪ, ನೀವು ಮಾತ್ರ ಸಂಸಾರ ಮಾಡಿದವ್ರು. ಈಗಿನ ಹೆಣ್ಮಕ್ಳು ಹಾಗೆ ಮಗ, ಹೇಗೆ? ಅವ್ರ ಗಂಡ ಅವ್ರ ಮಕ್ಕಳು ಮುಗೀತು. ಸಂಸಾರ ಅಂದ್ರೆ ಹಾಗೆ ಅಲ್ವಾ? ಆಚೆಯವ್ರಿಗೆ ಅಂತದ್ದು ಬೇಡ, ನೆಂಟ್ರು ಇಷ್ಟ್ರು ಎಲ್ಲ ಬೇಕು ಮಗ. ಇರ್ಲಿ, ಈಗ ನೆನಪಾಗಿ ಬಂದಿಯಲ್ಲ, ಹೌದತ್ತೆ. ಬಹಳ ಸಂತೋಷ ಆಯ್ತು ಮಗ. ರಾಧ, ಏನತ್ತೆ? ಇದು ನಿಮ್ಮ ಅಮ್ಮ ಕುಲ್ತತ್ತೆ ಹೇಗಿದ್ಲು ಮಗ? ಯಾರು? ನಿಮ್ಮ ಅಮ್ಮ ಕುಲ್ತತ್ತೆ. ಕುಲವತಿ. ಅದೇ, ಅವಳಿಗೆ ಆರೋಗ್ಯ ಸರಿ ಇಲ್ಲದೆ ಹಾಸಿಗೆಲ್ಲ ಹೇಸಿಗೆ ಮಾಡ್ಕೊಳ್ತಿದ್ಲು ಒಂದು ಸುದ್ದಿ ಇತ್ತು ಮಗ. ಸುದ್ದಿದ್ದದ್ದು. ಹಾ. ಈಗ ನೋಡಿದ್ರೆ ಹಾ. ನಿಮ್ಮಿಂದ ಗಟ್ಟಿದ್ದಾರೆ, ನನ್ನಿಂದಲೂ ಗಟ್ಮುಟ್ಟಿದ್ರ. ಮುಟ್ಟಿದ್ದಾರೆ. ಅದು ಕೆಲವು ತಳಿ ಹಾಗೆ ಮಗ, ಅದ್ಯಾಕೆ? ಹೋಯ್ತು ಅಂತ ಲೆಕ್ಕ ಹಾಕುದು. ಬುಡಕ್ಕೇನಾದ್ರು ಸ್ವಲ್ಪ ಗೊಬ್ಬರ ನೀರು ಬಿತ್ತ ಮತ್ ಚಿಗರಿ ಆಯ್ತದು. ಕೆಲವು ತಳಿಯೇ ಹಾಗೆ. ಅಮ್ಮ, ನಮ್ದು ಯಾವ ತಳಿ ಅಮ್ಮ? ನಿನ್ನ ಮುಖ ನೋಡಿ ಗೊತ್ತಾಗುದಿಲ್ಲ ಮಗ, ಇದು ವಿದೇಶದ ತಳಿ ಅಂತೇಳಿ. ಹೌದಾ? ಕೊಟ್ಬಿಡತ್ತೆ. ಹೌದಾ ಕೇಳ್ತಾ? ಯಾವಾಗಮ್ಮ ವಿದೇಶಕ್ಕೆ ಹೋದದ್ದು ನೀನು? ಬಾಯಿ ಮುಚ್ಚ, ನಮ್ದು ಯಾವ ತಳಿ ಕೇಳಲಿಕ್ಕಿಲ್ಲ, ನನ್ನ ತಳಿಯೇ ನೀನು. ಹೌದಾ? ನನ್ ನೋಡ್ರಿ ಗೊತ್ತಾಗುದಿಲ್ಲ, ತಾಯಿ ಮಗನ ಕಾಣುದಿಲ್ವಾ? ಹೌದು. ನಾವು ಹಾಗೆ, ನಮ್ಮಲ್ಲಿ ಬಾಳೆ ಹೊಂದಾಣಿಕೆ. ಹೆಚ್ಚಿನ ದಿವಸ ನಾನ್ ತಾಯಿ ಆಗ್ತೆ, ಅವ ಮಗ ಆಗ್ತೆ. ಅಪರೂಪಕ್ಕೆ ಅವು ತಾಯಿಯಾಗಿ ನಾ ಮಗ ಆಗುದು ಉಂಟು. ಆದ್ರೂ ತಾಯಿ ಮಗನಲ್ಲಿ ಹೊಂದಾಣಿಕೆ ಉಂಟಲ್ಲ? ಅದು ಬೇಕು ಮಗ, ಹೊಂದಾಣಿಕೆ ಇದ್ರೆ ಮಾತ್ರ ಎಲ್ಲ ಒಳ್ಳೇದಾಗುವುದು. ಹೌದು. ಕ್ರಮವೇ ಹಾಗೆ ಅದು. ಆ ಮಟ್ಟ ನನಗೆ ತೊಂದರೆ ಇಲ್ಲ. ಅಮ್ಮ, ವಾ, ಆಯ್ತಮ್ಮ, ಆದ್ರೆ ಮುಂದುವರ್ಸಮ್ಮ ನೀನು. ಅಡ್ಡಿಲ್ಲ ಮಗ. ಅತ್ತೆ, ಅಂತೂ ಜೋರ್ ಮಾಡ್ಬೇಡ. ಅಮ್ಮ ಅಂತದ ಜೋರ್ ಮಾಡ್ಬೇಡ. ಜೋರ್ ಮಾಡ್ದೆ ಏನ? ನನ್ನ ಹೆಂಡತಿ ಮುಂದೆ ಜೋರು ಮಾಡುದು, ಬೇರೆಯವರು ಬಂದಾಗ್ಲೂ ಜೋರು ಮಾಡುದು. ಜೋರ್ ಮಾಡ್ದೆ ಏನು ಈಗ? ಬೀರ್ಗೈ ಕೊಡ ಬಂದರೆ ಏನ? ಬೀರ್ಗೈ ಕೊಡು. ಯಾಕೆ ಕೊಡ್ಬೇಕು? ಮನೆ ಯಜಮಾನ ನಾನಲ್ವಾ? ಬೀದಕ್ಕೆ ಇಲ್ಲೇ ಉಂಟು ನೋಡು. ಯಾವ ಕೊಡ್ತಿ? ಅದು ನಾ ಕೊಡ್ತೆ ಯಾವಾಗ ಅಂತೇಳಿ. ನಿನ್ನ ಬೀದಿಗೆ ಕೊಡ್ಲಿಕ್ಕೂ ಹೆದರಿಕೆ ಆಗ್ತದೆ. ಮತ್ತೆ ಮನೆ ಪಂಚಾಂಗ ಮಾಡಿದ್ರು ಮಾಡ್ದ ಅಯ್ಯೋ, ಆ ಜಾತಿ ನಾವು. ಅದೇ ಪಂಚಾಂಗಕ್ಕೆ ಬೀಗದ ಕೈ ಉಂಟಾ? ಅದೆಲ್ಲ ಕೊಟ್ಟರೆ ಹಾಗೆ ಮಾಡ್ತೇನೆ ಅಂತ ಮೊದಲೆಲ್ಲ ಬಾಗಿಲೆಲ್ಲ ಮಾರಾಟ ಮಾಡಿ. ಆಯ್ತು. ಹಾ ಮಗ, ಅತ್ತೆ. ಅಂತೂ ನಮ್ಮ ಕ್ಷೇಮ ಅಂತ ಆಯ್ತು. ಕ್ಷೇಮ ಹೋಗಿದ್ದಾರೆ. ರಾಧಾ, ಇದೆಂತತ್ತೆ? ರಾಧಾ, ಎಂತದತ್ತೆ? ನೀನೇನಮ್ಮ ವೀಣೆ ಬಾರಿಸೋದು? ರಾಧಾ, ಎಂತದತ್ತೆ? ನಿಮ್ಮ ಅಪ್ಪಯ್ಯ ಆಗಿದ್ರು ಮಗ. ಎಂತ ಅಪ್ಪನ ಬಗ್ಗೆ ಕೇಳುವಾಗ ನೀವ್ ಯಾಕೆ ಮಾಡಿ? ನಿಮ್ಮ ಅಪ್ಪ ಎಂತದತ್ತೆ? ಅದು ನಿಮ್ಮ ಅಪ್ಪಯ್ಯ ನೆನೆಸ್ಕೊಂಡಾಗ ನಾಚಿಕೆ ಆಗೋದು ಮಗ. ಅಂದ್ರೆ ಅದ್ಯಾಕೆ? ನಿಮ್ಮ ಅಪ್ಪಯ್ಯ ಅಂದ್ರೆ ಬಹಳ ಒಂದು ಆತ್ಮೀಯತೆ ಮಗ. ನೆಂಟ್ರಿಷ್ಟು ಎಷ್ಟೇ ಜನ ಇದ್ರು ನಿಮ್ಮ ಅಪ್ಪಯ್ಯ ಬೇರೆ ಮನೆಗೆಲ್ಲ ಹೋಗುವುದಿಲ್ಲ. ಹೋದ್ರು ಒಂದ್ ದಿವ್ಸ ತಪ್ಪಿದ್ರೆ 2 ದಿವಸ ಉಳಿತಿದ್ದ. ಅದೇ ನಮ್ಮನೆಗೆ ಬಂದ್ರೆ ಉಂಟಲ್ಲ, ಬಂದ್ರೆ ಹೋಗುವುದೇ ಇಲ್ಲ ಅವ. ಹೌದತ್ತೆ. ಅಂತ ಒಂದು ಬಾಂಧವ್ಯ ನಮ್ಮೊಳಗೆ. ಅದು ಹೌದತ್ತೆ. ಹಾ, ಅಪ್ಪ ನಿಮ್ಮ ಬಗ್ಗೆ ಮಾತನಾಡುವುದು. ನಂದು ಹೊಟ್ಟೆ ಆಳಕ್ಕೆ ಗೊತ್ತಿತ್ತು, ಅದಕ್ಕೆ ಬಹುಶಃ. ನೀನು ಆಗಾಗ ನೀರ್ ದೋಸೆ ಒಯ್ದವನು ಕಮ್ಮಿ ಮಾಡಮ್ಮ, ವಿಷಯ ಹೇಳು. ನೀ ಚಟ್ಟಿದಾಡಿ. ಹಾ. ಹೌದು ಮಗ, ನಿಮ್ಮ ಅಪ್ಪ ಇದ್ನಲ್ಲ, ನಮ್ಮನೆ ಬಂದು ಉಂಟಲ್ಲ 15 ದಿವಸ 1 ತಿಂಗಳು ಕಟ್ಲೆ ಆದ್ರೂ ಇಲ್ಲೇ ಇರ್ತಿದ್ದ. ಅಷ್ಟು ಬಾಂಧವ್ಯ. ಈಗ ಮನೆ ಬಿಟ್ಟವರು 15 ದಿವಸ ಬಿಟ್ಟು ಬರುವುದು ನಿಮ್ಮನೆಲ್ಲೇ ಇರುವುದಾ? ಓ, ಎಲ್ಲಿವರೆಗೆ ಕೇಳಿ ನಮ್ಮನೆ ಬಂದ ಮೇಲೆ ನನ್ನ ಅರೆ ಕ್ಷಣ ಬಿಟ್ಟಿರುವುದಿಲ್ಲ ನಾವು. ಅಂತ ಬಾಂಧವ್ಯ. ನಾ ಹೊರಗಡೆ ನೀರ್ ತರ್ಲಿಕ್ಕೆ ಹೋಗ್ಲಿ ನಾನು ಹಿಂದೆ ಬರ್ತಾ, ನಾನು ಅಡುಗೆ ಕೋಣೆಗೆ ಹೋಗ್ಲಿ ನಾನು ಹಿಂದೆ ಬರ್ತಾ. 1 ದಿವಸ ಬಾಟ್ಲಿ ಮನೆಗೆ ಹೋಗಿದ್ದೆ, ನಾನು ಹಿಂದೆ ಬಂದೇ ಬಿಟ್ಟ. ಮನೆಗ ನಾ ಬಿಡ್ಲಿಲ್ಲ, ಏನು ಎಳದ್ದು ಬಾಗಿಲು ಹಾಕೊಂಡೆ. ಎಂತದತ್ತೆ ಎಳೆದು ಬಾಗಿಲು ಹಾಕೊಂಡದ್ದು? ಹೌದೇನು? ಅಪ್ಪ ನನ್ನ ಒಳಗೆ ಎಳೆದು ಬಾಗಿಲು ಹಾಕೊಂಡದ? ನನ್ನ ಬಾಯಲ್ಲಿ ಆ ಶಬ್ದ ಬರಲೇ ಇಲ್ಲ. ನೀವ್ ಹೇಳಿದ್ರಲ್ಲ ಎಳೆದು ಬಾಗಿಲು ಹಾಕೊಂಡದ್ದು ಅಂತ. ನಾನು ಬಟ್ಲಿ ಮನೆಗೆ ಹೋದಾಗ ನಿಮ್ಮ ಅಪ್ಪ ಹಿಂದಿಂದೆ ಬಂದ, ಎಳದ್ದು ಬಾಗಿಲು ಹಾಕೊಂಡೆ. ಅದೇ ಎಂತದ್ದು ಎಳೆದು ಬಾಗಿಲು ಹಾಕೊಂಡದ್ದು? ಎಳದ್ದು ಬಾಗಿಲು ಹಾಕೊಂಡೆ ಹೇಳಿದ್ದೆ ಬಿಟ್ರೆ ಅಪ್ಪನ ಎಳೆದು ಬಾಗಿಲು ಹಾಕೊಂಡೆ ಅಂತ ನಾ ಹೇಳಲೇ ಇಲ್ಲ. ಮತ್ತೆ ಎಂತದತ್ತೆ? ಬಾಗಿಲು ಎಳೆದೇ ಇದ್ರೆ ನಮ್ಮನೆ ಬಾಗಿಲು ಬರುವುದಿಲ್ಲ. ಅದು ಯಾಕೆ? ಅದು ಮಾವಿನ ಹಲಿಗೆ ಮಳೆಗಾಲದಲ್ಲಿ ಬೀಗ್ತದೆ ಅದು. ಹಾಗಾಗಿ ಎಳದ್ದು ಬಾಗಿಲು ಹಾಕೊಳ್ಬೇಕು. ಹಾಗೆಲ್ಲ ಹೇಳದು. ಅವ್ ಬಂದ್ರೆ ಕಷ್ಟ ಅಂತ ಎಳದ್ದು ಬಾಗಿಲು ಹಾಕೊಂಡೆ ಅಂತ. ಈಗ ಅವಳಪ್ಪ ನಮ್ಮನೆ ಬಂದು 15 ದಿವಸ ಉಳಿತಿದ್ರ? ಹೌದಮ್ಮ, ಹೌದೌದು. ಊಟ ಮಾಡುವಾಗಲೂ ನಿನ್ ಜೊತೆ ಎಲ್ಲ ಒಟ್ಟಿಗೆ, ಹೊರಗೆ ಹೋಗುವಾಗ ನಿನ್ ಜೊತೆ, ಅಯ್ಯೋ ಅಂತ ಬಾಂಧವ್ಯ. ಕತ್ಲ ಮನೆಗೆ ಹೋದಾಗಲೂ ನಿನ್ ಜೊತೆ. ಅಲ್ಲೇ ನನ್ನ ಪ್ರಶ್ನೆಗೆ ಉತ್ತರ ಸಿಕ್ತಮ್ಮ ಈಗ. ಎಂತದ್ದು ಮಗ? ಮನೆ ಬಿಟ್ಟು ಹೋದ ಅಪ್ಪಯ್ಯ ಇನ್ನೂ ಯಾಕೆ ಬರ್ಲಿಲ್ಲ ಎನ್ನೋ ಪ್ರಶ್ನೆಗೆ ಇವತ್ತು ಉತ್ತರ ಸಿಕ್ತು ನನಗೆ. ಪಾಪಿ ಮಗನೇ, ಅವಳಪ್ಪಯ್ಯ ಬಂದದ್ದಕ್ಕೆ ನಿಮ್ಮಪ್ಪಯ್ಯ ಮನೆ ಬಿಟ್ಟು ಹೋದ್ದಲ್ಲ. ಈ ಒಡು ಸಂತಾನ ಹುಟ್ಕೊಳ್ತಲ್ಲ, ಇದ್ರ ಮುಸುಡು ನೋಡುದು ಬೇಡ ಅಂತೇಳಿ ಹೋದ್ ಘಟಕ್ಕೆ ಅವರು. ಮನೆಯ ಜವಾಬ್ದಾರಿ ಎಲ್ಲ ಮಗನ ಮೇಲೆ ಉಂಟು ಅಂತೇಳಿ ಹೋದದ್ದು. ಹಾಗೇಳು. ಹಾಗೆ ನಿಮ್ಮ ಬಾಂಧವ್ಯ. ಮತ್ತೆಂತದ್ದು ಅಂತ ಕ್ಷೇಮವ? ಕ್ಷೇಮವಾಗಿ ಎಲ್ಲ ಕ್ಷೇಮ ಆಯ್ತು. ಅಲ್ಲೇ ನೋಡ್ತಿದ್ದೆ, ಒಳಗ್ ಬಾರೆ. ಅತ್ತೆ ಏನು ಮಗ? ಒಳಗೆ ಬರ್ಬೋದಿತ್ತು. ಏನಾಯ್ತು? ಏನು ಹ್ಞೂ ಅಂದ್ರೆ ಯಾರು? ಚಂದ್ರವಳಿಯ? ಅಯ್ಯೋ ಮಗ, ಅಯ್ಯೋ ಅತ್ತೆ, ಚಂದ್ರವಳಿ ವಿಷಯ ಏನಂತ ಹೇಳಿ? ಏನಾಯ್ತತ್ತೆ? ಚಂದ್ರವಳಿಗೆ ಏನಾಯ್ತತ್ತೆ? ಏನೂ ಆಗ್ಲಿಲ್ಲ. ಮತ್ತೆ ನೀವೇ ಕಳುವುದು?
ಅಂದ್ರೆ ಯಾವಾಗ ನೋಡ್ರು ನಿನ್ನದ್ದೇ ನೆನಪು ಮಾಡ್ಕೊಳ್ತಿದ್ಲು ಅಂತ ಅದನ್ನ ಹೇಳಲಿಕ್ಕೆ ಮರ್ತೇ ಬಿಟ್ಟೆ. ಎಂತದ ಭಾವ. ಹೌದು ಮಗ, ನಾ ಬಾವಿ ಕಟ್ಟೆ ಹೋಗಿ ನೀರು ತಗೊಂಡು ಬಂದು ಕೊಡ ಕೊಟ್ರೆ ಬಾವಿ ಕಟ್ಟೆ ಹೋಗ್ತಾಳೆ, ನೀರು ಸೇದುದಿಲ್ಲ ಮಗ. ಕೊಡ ನೋಡ್ಕೊಂಡು ಅಕ್ಕಾರಾದೆ ಅಕ್ಕಾರಾದ ಕಣ್ಣೀರು ಹಾಕಿ ಹಾಕಿ ಕಣ್ಣೀರಲ್ಲೇ ಕೊಡ ತುಂಬ್ತಿತ್ತು. ನೀರು ಬರುವುದಿಲ್ಲ, ನೀರು ಬರುವುದಿಲ್ಲ, ಕಣ್ಣೀರೇ ಬರುವುದು. ಅದೇ ಅಯ್ಯೋ ಇರ್ಲಿ ಬಂದಲ್ಲ ಅಲ್ಲಿ ಅಷ್ಟು ನೆನಪು ಮಾಡ್ತಾಳೆ. ಹೌದು, ನಾನು ಬಂದು ಇಷ್ಟೊತ್ತಾಯ್ತು. ಅಯ್ಯೋ ನೀ ಬಂದವಳು ಗೊತ್ತಾಗ್ಲಿಲ್ವೇ? ಓಲ್ ನಿಂತ್ಕೋ, ಈ ಕರೀತೆ ಮಗ ಚಂದು, ಏ ಚಂದು ಬಾರೆ. ಕೆರೆಯನ್ನು ದಾಟಿ ಒಂದು ಹೆಜ್ಜೆ ಮುಂದಿಡಬಾರದು ಮಗ. ಕರ್ತದ್ ನಾನು ಅವಳು ಬಂದ್ಲು. ಹೌದು, ನಿನ್ನತ್ತೆ 3 ಗೆರೆ ಹಾಕಿದಲ್ಲ, ಎಂತ ಮಗ ಅದು? ಅದು ಗೆರೆ ಹಾಕಿದ್ದಂಥದ್ದು ಅದು ಉಸ್ಮಾನ್ ರೇಖೆ. ಯಾರು? ಉಸ್ಮಾನ್ ರೇಖೆ. ಉಸ್ಮಾನ್ ರೇಖೆಯ? ಉಸ್ಮಾನ್ ಏನ ಅಪ್ಪನ? ಆವತ್ತು ಪೇತ್ರಿಯಲ್ಲಿ ಸೀತಾರಾಮನ ತಮ್ಮ. ಮರಯ ಪೇತ್ರಿ ಸೀತಾರಾಮ ಅಲ್ಲ, ಆ ಕುಳ್ಳ ಕಡೆ ಸೀತಾರಾಮ. ಅವ ಪೇತ್ರಿಗೂ ಹೋಗ್ತಾ, ಎಲ್ಲ ಕಡೆ ಹೋಗ್ತಾವ. ದಿವ್ಸಕ್ಕೆ 3 ಕಡೆ ಹೋದ್ರು ಹೋದ. ಓದ್ದು ಗೊತ್ತಾಗುದಿಲ್ಲ, ಬಂದು ಗೊತ್ತಾಗುದಿಲ್ಲ, ಒಳ ಬಿದ್ದು ಮಾತ್ರ ಗೊತ್ತಾಗ್ತದೆ ಅವ್ ಮಾತ್ರ. ತಂದು ಕೊಡೋದು ಅಮ್ಮನ ಹತ್ರ. ಆ ಒಟ್ಟು ನೆಮ್ಮದಿ ಉಂಟಾನೆ. ಎಂತದ್ದ? ಯಾವ ಸೀತಾರಾಮ ಅದು? ಯುಗ. ನಿನ್ನ ಕರ್ಮದ ಪೇತ್ರಿ ಅಲ್ಲ ಅದು. ತೃಪ್ತಿ ತೃಪ್ತಿ. ಇದು ತಾಯಿ ಮಗಳ ಹೊಂದಾಣಿಕೆ ಅಂದ್ರೆ ಹಾಗೆ. ಇಸಾಕ್ ವಂಶದಲ್ಲಿ ಹುಟ್ಟಿದವ. ಶಿಕ್ಷೆ ಆಗ್ತಾವ. ಇಸಾಕ್ ವಂಶದಲ್ಲಿ. ವಿಷ ಹಾಕುದಲ್ವ, ಸೀದೆ ಇಕ್ಸಾಕು ವಂಶ. ಅದೇ 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 ಅದೇ. ಆ ರಾಮನ್ ತಮ್ಮ ಯಾರು? ಉಸ್ಮಾನ್. ದೇವ್ರೆ, ಎಲ್ಲಿಯ ರಾಮ ಎಲ್ಲಿಯ ಉಸ್ಮಾನ? ರಹೀಮನ್ ತಮ್ಮ ಉಸ್ಮಾನ ಹೇಳು, ರಾಮನ್ ತಮ್ಮ ಉಸ್ಮಾನ್ ಹೇಳ್ಬೇಡ. ಹನುಮಂತನ ಭಕ್ತರಿದ್ರೆ ಹೊಡೆದು ಕೋಲ್ತಾರೆ ನಿನ್ನ. ಅವ ಅಲ್ಲಿ ಇರ್ಲಿಲ್ವಮ್ಮ. ಓ ಲಕ್ಷ್ಮಣ. ಆವತ್ತವ 3 ಗೆರೆ ಹಾಕ್ಲಿಲ್ವಾ? ಅದಕ್ಕೆ ಲಕ್ಷ್ಮಣ ರೇಖೆ ಅಂತ ಹೆಸರಾಗಿದೆ. ಇವತ್ತು ಚಂದಗೋಪನ 3 ಗೆರೆ. ಚಂದ್ರಗೋಪನ ರೇಖೆ. ಮನೆ ಯಜಮಾನ ನಾನಿರುವಾಗ 1 ಗೆರೆಯನ್ನು ದಾಟಿ ಮುಂದೆ ಬರಬಾರ್ದು ಮಗ. ಲಕ್ಷ್ಮಣ ರೇಖೆಗೆ ರಾವಣ ಸನ್ಯಾಸಿಗೂ ದಾಟ್ಲಿಕ್ಕೆ ಆಗಿಲ್ಲ ಅಂತ ನಾವು ಕತೆ ಕೇಳಿದ್ದೇವೆ. ಈ ಚಂದ್ರಗೋಪನ ರೇಖೆಗೆ ಇರುವೆಯೂ ಆಚೆ ಹೋಗ್ತದೆ. ಅದು ಇರುವೆ ಹೋಗ್ಲಿ, ಇವಳು ಹೋಗ್ಬಾರ್ದು ಅಂತ. ಯಾಕೆ? ನಾನ್ ಕದ್ದವಳಲ್ವಾ? ಮನೆ ಯಜಮಾನ ನಾನು. ಬೀಳ್ಕೈ ಇಲ್ಲೇ ಉಂಟಾ ನಿನ್ನ ಯಜಮಾನಿಗೆ? ಮಾತಾಡ್ತಾರೆ. ಈ ಹೊಟ್ಟೆ ಕೊಡಪಾನ ಇಟ್ಕೊಂಡು ಬಂದಿದ್ದಾಳಲ್ಲ ನಮ್ಮ ಮನೆ ತೆಗಿಲಿಕ್ಕೆ. ನಮ್ಮ ಮನೆಯಲ್ಲಿ ಚಿನ್ನದಿಲ್ವಾ, ಬೆಳ್ಳಿದಿಲ್ವಾ, ತಾಮ್ರದಿಲ್ವಾ, ತಗಡದಿಲ್ವಾ, ಹಿತ್ತಾಳದಿಲ್ವಾ, ಇದನ್ನ ಹಿಡ್ಕೊಂಡು ಬಂದಿದ್ದಾಳೆ. ಈ ಹೊಟ್ಟೆ ಕೊಡಪಾನ ಯಾರೋ ಮನೆ ತೆಗಿಲಿಕ್ಕೆ? ಎಲ್ಲದ್ದೂ ಉಂಟು, ಆದ್ರೆ ಈ ಹೊಟ್ಟೆ ಕೊಡಪಾನ ಯಾಕೆ ಹಿಡ್ಕೊಂಡು ಬಂದ್ಲು? ಇಲ್ಲಿ ಯಜಮಾನ ಯಾರು? ನಾನು. ಈ ಎಟ್ಟ ಯಜಮಾನಿಕೆಗೆ ಹೊಟ್ಟೆ ಕೊಡಪಾನ ಸಾಕತ್ತೆ ಹಿಡ್ಕೊಂಡು ಬಂದ. ನಮಗೊಂದಿರಲ್ಲ, ಹೋಗುದು ನಿಮ್ದೆ. ಬರ್ಕೊಂಡು ಉಂಟು ಹೆಸರು ನೋಡು, ಮನೆ ನಿಮ್ ಲೆಕ್ಕಕ್ಕೆ ಬರ್ತದೆ. ನಾನು ಮನಸ್ಸು ಮಾಡ್ತೀನಿ ಅಂತ ದೇವ್ರ, ನಮ್ದೊಂದು ಬೇಡೋರ ಸಂಘ, ಅದೊಂದು ಅತೇ, ಇದೊಂದು ಅಮ, ಇದಕ್ಕೊಂದು ಅಧ್ಯಕ್ಷರು ನಾವು. ರಾಚಾರ ತಡಿಯ ಮಗ, ಇಲ್ಲಿ ಬಾರ ನೀನು. ಅವ್ನು ನೋಡು, ನೀವು ಒಟ್ಬಿಡ್ವೆ ಈಗ. ನಮ್ಮ ಮರ್ಯಾದೆ ಪ್ರಶ್ನೆ. ಹೊಟ್ಟೆ ಕೊಡಪ ಅಂತ ಮರ್ಯಾದೆ ಇದ್ದವ್ರಿಗೆ ನಿನಗೆ ಎಂತದ್ದು ಅದು? ನಾಳೆ ಮನಸ್ಸು ನೋಡಿದ್ರೆ 10 ಕೊಡ ಬಂತ ಇರ್ಬೋದು. ಈ ಹೊಟ್ಟೆಗಡೆ ಹೊಡಿಬೋದು. ಅದಕ್ಕೆ ಆದ್ರೂ ತರುವುದಿಲ್ಲ. ನಮ್ದು ಯಾವ್ದು ಹಳೆ ತಿರಬಾರ್ದು ಅಂತೇಳಿ ಎಚ್ಚರಿಕೆ ಆಗಿದೆ ಮೊದಲೇ ನಮ್ಗೆ. ಹೌದು, ತಂದ್ಕೊಡು ಬೇರೆಯವರಲ್ಲ. ನಿಂಗೇನು ಸಮಸ್ಯೆ ಉಂಟು? ಯಜಮಾನಿಕೆ ನೀವು ಮಾಡ್ತೆ ಅಷ್ಟೇ ಬರ್ಲಿ ಅಂತ ಮಾತಾಡ್ತಾ. ಇಲ್ಲಿ ಬಾರಿ, ಅವನ್ ಯಾವಾಗಲೂ ಇದ್ದದ್ದೆ ಮಗ. ಅವನ್ ರಗಳೆ ಇರ್ಲಿ ಮಸ್ತ. ಅಲ್ಲಿ ಯಾರು ಬಂದ್ರು ನೋಡೆ. ನಾಗವೇಣಿಯು ಬಂದು ಅಕ್ಕನ ಬದಗೆ ಬೇಗ ದೊರೆಗಿರಲು ಬರಸಿದಳಾಗೆ. ಮರೈತಿ ನಿಲ್ಸ್ರೆ, ನಿಮ್ಮ ಅಪ್ಪಿಕೋ ಚಳವಳಿ ನಿಲ್ಸ್ರೆ ಮರೈತಿ. ಒಂದು ಸಂತೋಷದ ಲಹರಿಯಲ್ಲಿ ಮಗ ಹೌದು, ನೀವು ಅದ್ರಲ್ಲಿ ಒಪ್ಕೊಂಡ್ರಿ, ನಾನೀಗ ಅದ್ರ ಅಡಿ ಬಿದ್ದು ಸಾಯ್ತಿದ್ದೆ. ಈಗ
ಮೊದಲು ಒಟ್ಟಿಗೆ ಇದ್ದವರು ನಾವು ಹೌದು. ಅಪರೂಪ ಕಾಣ್ತಾ ಇದ್ದೇವೆ. ಅದಕ್ಕೆ ಈಗ ಅಲ್ಲೇ ಒಪ್ಕೊಂಡ್ರಿ. ಸಂತೋಷ. ಸಂತೋಷ. ಏನಪ್ಪ ಅಪ್ಪುಗೆ ನಿಮ್ದು ನಿಮ್ಮ ಅಪ್ಪುಗೆ ಹೌದು ಮರ ಐತಿ ನೀವ್ ಒಪ್ಕೊಂಡ್ರಿ ಅಂತೇಳಿ ಆ ಪಾಪಿ ನನ್ನನ್ನು ಒಪ್ಕೊಳ್ಲಿಕ್ಕೆ ಬರ್ತಾ ಮಗ ಸಾಯತ್ಲಾಗೆ ಆ ಒಪ್ಪರು ಬೇಸರ ಇಲ್ಲ ಬುಡುಮ್ರೆ ಬಿದ್ದು ಬಿಟ್ಟ ಮಗ. ನಾನು ಸೊಂಟವೇ ತೆಗೆದ ಅವ ಸಾಯ್ಲಿಕ್ಕೆ ಅವನ ಅಪ್ಪಯ್ಯನು ಈ ರೀತಿ ಬಿದ್ದಿದ್ದಿಲ್ಲ ಮಗ. ಆಶ್ಚರ್ಯ. ಯಾಕೆ ಇವತ್ತದು ನಿನಗೊಬ್ಳು ತಂಗಿದ್ದಾನೆ ಅಂತ ನೆನಪಾಯ್ತಲ್ಲ ನಿನಗೆ? ಹೌದಪ್ಪ. ಸತ್ಯ ಏನು? ನಿನಗೆ ನೆನಪಿರ್ತದ? ಅಯ್ಯೋ ನನಗೆ ನಿನ್ನ ನೋಡ್ಬೇಕು. ನೀನು ಇವತ್ತು ಕಂಡಾಗ ನೆನಪಾದದಲ್ವ ನಿನ್ನ ನೋಡ್ಬೇಕು ಮಾತಾಡ್ಬೇಕು ಅಂತ ನಾ ಎಷ್ಟೆಲ್ಲ ಪ್ರಯತ್ನ ಮಾಡಿದ್ವು. ಯಾರ್ಯಾರಿಗೆ ಪ್ರಯತ್ನ? ಹೌದು. ಯಾರ್ಯಾರಿಗೆ ಪ್ರಯತ್ನ ಪಟ್ಟರೆ ಆಗುದಿಲ್ಲ. ನನ್ನ ನೋಡ್ಬೇಕು ಮಾತನಾಡ್ಬೇಕಂತಲೇ ಪ್ರಯತ್ನ ಮಾಡ್ಬೇಕು. ಅದಕ್ಕೆ ಮಾಡಿದ್ದು ನಾನು. ಎಂತದ್ದು? ಬ್ರಾಹ್ಮಣರು ಬಂದ್ರಲ್ಲ, ನಾನೇ ಕಳ್ಸಿಕೊಟ್ಟದ್ದು. ಯಾರು ನಮ್ಮನೆಗೆ ಬಂದ ಬ್ರಾಹ್ಮಣರು? ಏನ್ ಬ್ರಾಹ್ಮಣ ಏನ್ ಧರ್ಮಕ್ಕೆ ಬರ್ತಾರ? ಎಲ್ಲಿ ಅಪ್ರಾಹ್ಮಣರಿಗೆ ಕೊಟ್ಟಿದ್ದ? ಅವ ಸಾಯ್ಲಿಕ್ಕೆ ಮಾರೈತಿ ತಿಳ್ಕೊಳ್ರಿ ಎತ್ ಬರುವ ಅವ ಸಾಯ್ಲಿಕ್ಕೆ ನಾನ್ ತುಳಿಬೇಕು ಅನ್ನುವಾಗ್ಲೇ ಮುಂದೋಗಿ ಸಾಯ್ತಾವ. ನಾನು ಅದಕ್ಕೆ ಬುಡುಮ್ನ ಬೀಳುದು. ಬರ ನೀ ಯಾರಿಗೆ ಬೈದದ್ದೀಗ? ಯಾರು ಬ್ರಾಹ್ಮಣರು ನಮ್ಮನೆಗೆ ಬಂದ? ನೀನು ಯಾರಿಗೆ ಬೈದ್ರು ನಾ ಸಹಿಸ್ಕೊಳ್ತೆ. ಯಾಕಮ್ಮ? ಬ್ರಾಹ್ಮಣರಿಗೆ ಮಾತ್ರ ಬೈಬೇಡ ಮಗ. ಯಾಕೆ? ಬ್ರಾಹ್ಮಣರು ಒಬ್ಬರು ನಮ್ಮನೆಗೆ ಬರ್ದೇ ಇದ್ರೆ ನೀ ಹುಡ್ತಿದ್ದೆ ಮಗ. ಯಾರಮ್ಮ ಬ್ರಾಹ್ಮಣರು? ಯಾರು ಬ್ರಾಹ್ಮಣರು? ನಮ್ಮನೆಗೆ ಆ ಕಾಲದಲ್ಲಿ ಬಂದವರು ಮಗ ಸುಬ್ರಾಯ ಭಟ್ರು. ಸುಬ್ರಾಯ ಭಟ್ರು ನಮ್ಮನೆ ಬರೋದಕ್ಕೂ ನಾನು ಹುಟ್ಟಿದಕ್ಕೂ ಏನ್ ಸಂಬಂಧಮ್ಮ? ಉಂಟು ಮಗ, ಗಟ್ಟಿಯಾದ ಸಂಬಂಧವೇ ಉಂಟು ಮಗ. ನಿಮ್ಮ ಅಪ್ಪನ ಮದುವೆ ಆಗೋದು ಎಷ್ಟು ಕಾಲ ಆದ್ರೂ ಸಂತಾನ ಆಗ್ಲಿಲ್ಲ ಮಗ. ದಿವಸ ಕಣ್ಣೀರಲ್ಲೇ ಕೈ ತೊಳಿತಾ ಇದ್ದೆ. ನೀರಿರ್ಲಿಲ್ವಾ? ಅಲ್ವಾ ದುಃಖ ಅಂತ. ಆ ಕ್ಷಣಕ್ಕೆ ಆ ಪುಣ್ಯಾತ್ಮ ಬ್ರಾಹ್ಮಣರು ನಮ್ಮನೆ ದಾರಿಯಲ್ಲಿ ಹೋಗುವವರು ನಮ್ಮನೆ ಬಂದ್ರು. ಏನು ಸುಬ್ಬುಲಕ್ಷ್ಮಿ ಯಾಕೆ ಕಳ್ತಾ ಇದ್ದೆ ಅಂತ ಕೇಳಿದ್ರು. ಹೇಳ್ದೆ ಇವ್ರನ್ನ ಕಟ್ಕೊಂಡು ಇಷ್ಟು ವರ್ಷ ಆಯ್ತು ಸ್ವಾಮಿ ಸಂತಾನ ಆಗ್ಲಿಲ್ಲ ಅಂತ ಹೇಳ್ದೆ. ಹೌದಾ ನಿನ್ ಜಾತಕ ಕೊಡು ನಾನು ನೋಡ್ತೆ ಅಂದ್ರು. ಜಾತಕ ನೋಡಿದ್ರು ಮಗ. ಅಯ್ಯೋ ನೋಡ್ಕೊಂಡು ಹೇಳಿದ್ರು ಯಾವ ಕಾರಣಕ್ಕೂ ಸಂತಾನ ಆಗೋ ಲಕ್ಷಣವೇ ಕಾಣುವುದಿಲ್ಲ, ಬಹಳ ದೋಷ ಉಂಟು ಅಂತ ಹೇಳಿದ್ರು. ಅದಕ್ಕೆ ಏನ್ ಮಾಡುದು ಕೇಳ್ದೆ. ಹೆದರುದು ಬೇಡ, ಏನು ಪರಿಹಾರ ನಂಗೆ ಗೊತ್ತುಂಟು, ನಾನೇ ಮುಂದೆ ನಿಂತು ಮಾಡ್ಕೊಡ್ತೆ, ಯಾಕೆ ಮಕ್ಕಳಾಗುದಿಲ್ಲ ನೋಡ್ತೆ ಅಂದ್ರು. ಅದೇ ಕಾರ್ಯಕ್ರಮ ಅಲ್ಲ, ಏನ್ ಮಾಡ್ಬೇಕು ಕೇಳಿದೆ. ನಾಗನ ಕಲ್ ಕಿತ್ತು ಬಾವಿಗೆ ಹಾಕ್ಬೇಕು ಅಂದ್ರು. ಅದೇ ಕಿತ್ತಿ ಆಮೇಲೆ ಪ್ರತಿಷ್ಠಾಪನೆ ಮಾಡ್ಬೇಕು, ಆ ಹೋಮ ಈ ಹೋಮ ಎಲ್ಲ ಹೇಳಿದ್ರು. ಅದೆಲ್ಲ ಹೇಳಿ ಮಾಡಿಸಿ 1 ವರ್ಷದೊಳಗೆ ಇವ್ ಹುಟ್ಕೊಂಡ. ಹಾಗಾಗಿ ಬ್ರಾಹ್ಮಣ ಬರ್ದಿದ್ರೆ ನೀವು ಹುಡ್ತಿದ್ಯಾ? ಹಾಗೆ ಮತ್ತೆ ಮುಖ ನೋಡಿ ಗೊತ್ತಾಗೋದಿಲ್ವ ತೇಜಸ್ಸು? ಮತ್ತೊಂದ್ಸರಿ ಅವ್ರನ್ನ ಕರೆಸೋದೆ ಎಂತಕ್ಕೆ ಮಗ? ನಮ್ಮ ಮದುವೆ ಆಗು ಕೆಲವು ವರ್ಷ ಆಯ್ತು. ಅಯ್ಯೋ ಅವ್ರು ಬರುವಾಗಿಲ್ಲ ಮಗ. ಅವ್ರು ನಮ್ಮ ಕಾಲದ ಭಟ್ರಲ್ವ, ವಯಸ್ಸಾಯ್ತು ಅವರಿಗೆ, ಅವ್ರಿಗೇನು ಕೂಡುವುದಿಲ್ಲ. ಅವ್ರ ಮಗ ತಿರುಗಾಟ ಮಾಡ್ತಾನೆ ಸುದ್ದಿ. ಯಾರು ಬರುದು ಬೇಡ, ನಮ್ದೇನು ಯಾತ್ರೆ. ಹಾಗಾದ್ರೆ ಅವರಲ್ಲಿ ಒಂದು ಕಲ್ಲು ಕೆತ್ತಲಿಕ್ಕೆ ಹೇಳಿ. ನೋಡ್ತೇನೆ ಪ್ರತಿಷ್ಠಾಪನೆ ಮಾಡಿ. ಯಾರು ನಮ್ಮನೆಗೆ ಬರುದು ಬೇಡ. ಇಲ್ಲಿ ಬರ. ಯಾಕೆ ಬೈಯೋದು ನೀನು? ಬ್ರಾಹ್ಮಣರು ಬೈದ್ರೆ ಯಾಕೆ ಬೈಯೋದು? ಅವ್ರು ಬಂದ್ರು ಹೋಗ್ತಾರೆ. ಬಂದ್ರು ಹೋಗ್ತಾರೆ. ಇವ್ರು ಅಪ್ಪನ ಮನೆಯಿಂದ ಕೊಡ್ತಾರೆ ಅಷ್ಟೆಲ್ಲ ಅವರಿಗೆ. ದಕ್ಷಿಣೆ ಕೊಟ್ಟೆ ಅಂತ ಸಿಟ್ಟು ಬರುವುದು ಅವ್ರಿಗೆ. ಅದು ಹೌದು ಮಗ, ಅದು ನೀನಂತಲ್ಲ, ಬಹಳ ಜನ ಇದ್ದಾರೆ. ಬ್ರಾಹ್ಮಣರಲ್ಲಿ ಕಾರ್ಯ ಎಲ್ಲ ಮಾಡಿಸ್ಕೊಳ್ಳುವುದು, ಆಮೇಲೆ ದಕ್ಷಿಣ ರೂಪದಲ್ಲಿ ಕೊಡುವುದು, ಅವ್ರು ಹೋದ್ಮೇಲೆ ಹಿಂದಿಂದ ಹೇಳುವುದು. ಆ ಬಟ್ರೆ ನಾವು ಅಷ್ಟು ಕೊಟ್ಟಿದ್ದೇವೆ, ಈ ಬಟ್ರೆ ಇಷ್ಟು ತಕೊಂಡು ಹೋದ್ರು, ಹಾಗೆ ಹೀಗೆ ಅಂತೇಳಿ ಹಿಂದಿಂದ ಅವ್ರಿಗೆ ಬೈಯುವುದು. ಒಂದ್ ತಿಳ್ಕೊ, ಬ್ರಾಹ್ಮಣರಲ್ಲಿ ನಾವು ಕಾರ್ಯವನ್ನು ಮಾಡಿಸ್ಕೊಂಡು ಅವ್ರಿಗೆ ಕೊಡುವುದಂತ ಸಂಭಾವನೆಯ? ಅದೇನಮ್ಮ? ಸಂಭಾವನೆ ಅಲ್ಲ, ಸಂಬಳವಲ್ಲ, ದಕ್ಷಿಣೆಯೂ ಅಲ್ಲ. ಮತ್ತೆ ನಾವು ಮಾಡಿದ ಪಾಪವನ್ನು ಅವ್ರ ಕೈ ಮೇಲೆ ಇಡುವುದು. ಹೌದಾ? ಪಡೆದಂತ ಬ್ರಾಹ್ಮಣರು ಅಷ್ಟೇ ನಿಷ್ಠಂತ ಆಗಿರ್ಬೇಕು ಅಂತ ನಾವು ಕೇಳಿದ್ದೇವೆ. ನಿಷ್ಠಾವಂತ ಬ್ರಾಹ್ಮಣರಿಗೆ ಮಾತ್ರ. ಇದ್ರ ಅವರಿಗೂ ದೋಷ ಉಂಟಂತೆ. ಹೌದಮ್ಮ? ಅದು ನಮ್ಮನೆ ಬಂದ್ ಬಟ್ಟೆ ಹೇಳಿದ್ದು. ಹಾಗಾಗಿ ಹೇಳುದು, ವಿಚಾರ ಮಾಡು, ನಮ್ಮ ಪಾಪವನ್ನು ಅವ್ರ ಕೈಯಲ್ಲಿ ಹಿಡಿದ್ರು ನಮಗೆ ಹೇಳುದು ಏನು ಅವರು? ನಿನಗೆ ನಿನ್ನ ಕುಟುಂಬಕ್ಕೆ ಒಳ್ಳೇದಾಗಲಿ ಅಂತ ಬಯಸ್ತಾರೆ ಬಿಟ್ಟರೆ ಕೆಟ್ಟದ್ದು ಬಯಸುವುದಿಲ್ಲ. ಅದಕ್ಕಾಗಿ ಹೇಳುವುದು, ಕಣ್ಣಿಗೆ ಕಾಣುವ ದೇವರು ಯಾರು ಕೇಳಿದ್ರೆ ಭೂಲೋಕದಲ್ಲಿ ಬ್ರಾಹ್ಮಣೋತ್ತಮರು. ಇನ್ನೊಮ್ಮೆ ಕರೆಸುವಮ್ಮ, ದಾನ ಧರ್ಮ ಮಾಡುವ ನಾವು. ಬ್ರಾಹ್ಮಣರಿಗೆ ಕೊಟ್ಟರೆ ಎಲ್ಲಿ ಹೋಗ್ತದೆ? ಬ್ರಾಹ್ಮಣರಿಗೆ ಕೊಟ್ಟರೆ ಎಲ್ಲಿ ಹೋಗ್ತದೆ? ನೇರ ಮನೆಗೆ ಹೋಗ್ತದೆ. ಹಾಗಲ್ವಾ, ಅದು ಹೋಗುದು ಮನೆಗೆ. ಎಮ್ಮೆಗೆ ಹಾಕಿದ ಹಿಂಡಿ ಹಾಲಲ್ಲಿ ಬರ್ತದೆ. ಬರ್ದೇ ಇದ್ರೆ ಒಂದಿಷ್ಟು ಸಗಣಿಯ ಲಾಭ. ಗೊಬ್ಬರಕ್ಕಾಗಿಲ್ವಾ? ಮತ್ತೆ ಏನೇ ಬ್ರಾಹ್ಮಣರು ಕಳಿಸಿಕೊಟ್ಟು ನಾನೇ ಒಳ್ಳೆದಾಯ್ತು. ವಿಷಯ ಗೊತ್ತಾಯ್ತಾ? ಹೌದಾ? ಬಂದು ಅದು ಒಂದು ಏನು, ನೀನು ಒಂದೇ ಸರಿ ಬಂದದ್ದುಂಟು ನಮ್ಮ ಮನೆಗೆ. ಹೌದು, ನಿನ್ನ ಜೊತೆಯಲ್ಲಿ ಸಖಿ ಪರಿವಾರದವರು, ಅವರು ಇವರು ನಿನ್ನ ಗೆಳತಿಯರು ಅಂತ ಎಷ್ಟೆಲ್ಲ ಮಂದಿ ಇರ್ತಿದ್ರು. ನಾನೇ ಒಬ್ಬಳೇ ಬಂದೆ.
ಎಂತದ್ದು ರಗಳೆ ಅವರದ್ದು. ಎಂತದ್ದು? ಅವ್ರಿಗೆ ಹೊರಡ್ಲಿಕ್ಕೆ ಒಂದು ದಿವಸ ಬೇಕು, ಅಲ್ಲಿಂದ ಇಲ್ಲಿಗೆ ಬರ್ಲಿಕ್ಕೆ ಒಂದು ದಿವಸ ಆಯ್ತು, ಮತ್ತೆ ಇಲ್ಲಿಂದ ಅಲ್ಲಿಗೆ ಹೋಗ್ಲಿಕ್ಕೆ ಒಂದು ದಿವಸ ಬೇಕಾಗ್ತದೆ. ಹಾಗಾಗಿ ಅವ್ರು ಯಾರೂ ಬೇಡ ಅಂತ ಬ್ರಾಹ್ಮಣರು ಬಂದ ಹೇಳಿದಾಗಲೇ ಉಟ್ಟ ಸೀರೆಯಲ್ಲೇ ಹೊರಟು ಬಂದದ್ದು ನಿನ್ನನ್ನು ಕಾಣಬೇಕು ಅಂತ. ಓ ಹೌದಾ, ಆಗ್ಲಿ ಅಂತೆ. ಬಂದದ್ದು ಒಳ್ಳೇದೇ ಆಯ್ತು. ಇದು ಯಾವುದು ಅದಲ್ಲ, ಒಂದ್ 4 ದಿವಸ ಸುಮ್ನಿರೆ. ಎಂತದು ಉಳಿಯುವುದು? ನಿನ್ನನ್ನು ನೋಡುವುದು, ಮಾತನಾಡಿಸುವುದು, ಕಾಣುವುದು, ಹೋಗುವುದು ಎನ್ನುವುದಾಗಿ ಬಂದದ್ದು. ನಾನು ಹೋಗ್ಬೇಕಪ್ಪ. ಹಾಗೆ ಹೋಗುದಾ? ಹೋಗುದೆ. ಬೇಡೋರು ಹಿಂಡು ಮಾರ ಎಲ್ಲಿ ಹೋದ್ರು. ಅದಲ್ಲ ಇವನೇ ಎಂತ ಆಯ್ತು? ಅಲ್ಲ, ಅಕ್ಕ ಹೇಳುದು ಅವ್ರು ಈಗ ಹೋಗ್ಬೇಕಂತ ಅವಳಿಗೆ ಮನೆ. ಯಾರು? ಹೌದು. ಸುಮ್ಮನೆ ಇನ್ನು ಮನೆ ಒಳಗೆ ಸರಿ ಬರ್ಲಿಲ್ಲ. ಹೋಗ್ಬೇಕು ಹೋಗ್ಬೇಕು ಅಂದ್ರೆ ಏನು ಕೆಸನ್ ಗುತ್ತಿ ಕರ್ನ ಕಟ್ಟಕ್ ಬಂದಿದ್ಯಾ? ಮನೆ ಕಂಡದ ಇವಳು ಒಬ್ಬಳೆ? ನೀವು ಒಬ್ಬಳೆಯ? ಹಾಗಾಗ್ತದತ್ತೆ. ಮತ್ತೆ ಏನ್ ಸಮಸ್ಯೆ ಏನು? ಅವಳಿಗೆ ಏನೋ ನೋಡ್ಬೇಕು ಅಂತ ಹೇಳಿದ್ದು ನಾನು. ಹೌದೌದು. ಬ್ರಾಹ್ಮಣರು ಬಂದು ಹೇಳಿದಾಗ ಉಟ್ಟ ಸೀರೆಯಲ್ಲಿ ಹೊರಟು ಬಂದದ್ದು ನಾನು. ಉಪಕಾರ ಮಾಡಿದೆ. ಮಾತನಾಡಿ ಆಯ್ತು. ಹಾಗಾಗಿ ಈಗ ಹೋಗ್ಬೇಕು. ಯಾಕೆ ಹೋಗ್ಬೇಕಪ್ಪ? ನನ್ನವರಲ್ಲಿ ನಾನು ಹೇಳಿ ಬರ್ಲಿಲ್ಲ ಅದಕ್ಕೆ ಅವ ಈಗ ಹೇಳಿದೆ. ನಾನು ಬಂದ್ರೆ, ನಾನು ಇಲ್ಲಿಗೆ ಬಂದದ್ದು ಅವರಿಗೂ ಗೊತ್ತಾದ್ರೆ ಬೈಯೋದಿಲ್ವ ಅವರು ಮನೆಗೆ ಹೋದ ಮೇಲೆ? ಸುಮ್ಮನೆ ಇವಳೊಬ್ಳೆ ಸಂಸಾರ ಮಾಡಿದ್ದು, ನಾವೆಲ್ಲ ಬೀದಿ ಮೇಲೆ ಇದ್ದೇವೆ. ಹಾಗಿದ್ರೆ ಮರೈತಿ ಹೆಂಡತಿ ಆದವಳು ಒಂದ್ ದಿವಸ ಮನೇಲಿಲ್ಲ ಅಂತೇಳಿ ಗಂಡ ಬೈತಾನೆ ಅಂತ ಆದ್ರೆ ಅವೊಬ್ಬ ಗಂಡನ ಅವ. ಅಯ್ಯೋ ದೇವ್ರೆ, ಅದ್ಯಾಕೆ ಬೈತಾನ? ಆ ಮಟ್ಟಿ ನಮ್ಮ ಯಜಮಾನ್ರು ಒಂದ್ ದಿವಸ ಅಲ್ಲ, ನಾ ಮನೆ ಬಿಟ್ಟು ಹೋದ್ರೆ 3 ತಿಂಗಳು ಆದ್ಮೇಲೆ ಮನೆಗೆ ಬರುವುದು. ಅಂದ್ರೆ ತಿರುಗಾಟ ಮಾಡಿ ಬರುವಾಗ 3 ತಿಂಗಳು ಆದ್ರೂ ಅಂದ್ರೆ ನನ್ನ ಟ್ರಸ್ಟ್ ಬಹಳ ಜನ ಇದ್ರು. ಒಂದೊಂದ್ ಮನೆಯಲ್ಲಿ 3 ದಿವಸ ಉಳ್ಕೊಂಡ್ರು 3 ತಿಂಗಳು ಆಗ್ತಿತ್ತು ಅಂತ. ಅಷ್ಟು ದಿವಸ ತಡವಾಗಿ ಬಂದ್ರು ನಮ್ಮ ಯಜಮಾನ್ರು ಬೈಯುವುದಿಲ್ಲ ಆಗಿತ್ತು. ಇವಳು ಒಂದು ಉಳ್ಕೊಳ್ಳೆ. ನಿಮ್ಮ ಕಾಲದಲ್ಲಿ ನೀವೇನೋ ಸುಧಾರಿಸಿದ್ರಿ ಬಿಟ್ರೆ ಅದ್ರಲ್ಲಿ ಈಗ ಆಗುದಿಲ್ಲ. ಏನಾಗುದಿಲ್ಲ. ಅವ್ರಿಗೆ ನಾನು ಇಲ್ಲದಿದ್ರೆ ನಾನು ಅಂದ್ರೆ ಆಯ್ತು, ಅವರಿಗೆ ಸಿಟ್ಟು ಬರ್ತದೆ ಅವರಿಗೆ. ಎಂತದ್ದು? ಯಾಕೆ ನಾವೇನೋ ಹೇಳ್ತಾ ಇದ್ದೇವೆ, ಹೆಣ್ಣು ಹೆಂಗಸರಲ್ವಾ? ಹೌದು. ನಿಮ್ಮ ಮಗ ಮನೆ ಯಜಮಾನ ಅಂತ ಅನ್ಸ್ಕೊಂಡು ನೋಡಿ ಸುಮ್ಮನೆ ಕೂತಿದ್ದಾನೆ ಅಲ್ಲಿ ಕಲ್ಗುಂಡಾಗೆ. ಓ ಅದು ವಿಷಯ ಅವ ಹೇಳಲಿಲ್ಲ ಮತ್ತೆ ಮಗ. ಚಂದ ಇಲ್ಲಿ ಬಾರ ಮಗ. ಯಾರು ಏನೇ ಹೇಳಿದ್ರು ನೀ ಮನೆ ಯಜಮಾನ್ನೇ. ಹೋದ್ರೆ ಬೀಜ ಕೈ ನಿನ್ನ ಹತ್ರ ಇರೋದು. ನಾನ್ ಹಿಂಗೆ ಕುಡಿದ್ ಬಿಟ್ರೆ ಮತ್ತಾರಿಗೆ ಕೊಡ್ತನ ಮಾರಾಯ. ಈಗ ಒಂದು ಯಜಮಾನಿಕೆ ಮಾಡು ಮಗ. ಒಂದೊಳ್ಳೆ ನೆಂಟ್ರಲ್ವಾ, ನಾವ್ ಎಷ್ಟೇ ಒತ್ತಾಯ ಮಾಡಿದ್ರು ಉಳಿಯುವುದಿಲ್ಲ ಹೇಳ್ತಾ ಇದ್ದಾಳೆ. ಯಾಕೆ? ಮನೆ ಯಜಮಾನ ಹೇಳಲಿಲ್ಲ ಅಂತ. ಹೌದಾ? ಒಂದು ಯಜಮಾನಿಕೆ ಮಾಡು ಮಗ, ಒಂದು ಉಳ್ಕೊ ಅಂತ ಹೇಳು. ಹಾಗೂ ನಮ್ಮ ಮನೆಗೆ ಬಂದಾಯ್ತಲ್ಲ, ಇವತ್ತೊಂದು ದಿವಸ ಉಳ್ಕೊಂಡು ನಾಳೆ ಬೆಳಿಗ್ಗೆ ಹೋಗ್ಬೋದು. ಇದು ಇನ್ನೂ ಬರ್ಲಿಲ್ವಾ ಅವಳಿಗೆ ಕೊಟ್ಟ ಸಾಲ? ನೀ ಸಾಲ ವಸೂಲಿ ಮಾಡ್ಕೊಂಡು ಏನೋ ಮನೆ ಕೊಟ್ಟಿದ್ದೆ, ಕೊಡ್ಲಿಲ್ಲ, ಬಿಟ್ಟಿಲ್ಲ, ಅಸಲಿಲ್ಲ ಇಲ್ಲ. ಮತ್ತೆ ಹೇಗಮ್ಮ? ನಗರ್ತಾ ಹೇಳ. ತಪ್ಪಲ್ಲ ತಪ್ಪಲ್ಲ. ನೀವು ಹುಟ್ಟಿದ ತಕ್ಷಣ ಆಡು ಎದುರುಗಡೆ ಬಂದಿತ್ತು, ಅದಕ್ಕೆ ಅಂತ ಬಂತ ಇಲ್ವಾ? ಅದನ್ನ ಆಗ ಮತ್ತೆ ಹೆರಿಗೆ ಆದದ್ದು. ಹೌದು. ಅಲ್ಲ ಮತ್ತೆ ಹೇಗೆ ಮಾಡೋದು? ನಗರ್ತಾ ಇದು ಹೇಗೂ ನಮ್ಮ ಮನೆಗೆ ಬಂದಾಯ್ತಲ್ಲ, ಇವತ್ತು ಒಂದು ರಾತ್ರಿ ಉಳ್ಕೊಂಡು ನಾಳೆ ಬೆಳಿಗ್ಗೆ ಹೋಗ್ಬೋದೇ? ಇಲ್ಲ ಇಲ್ಲ. ಎಂತ ನಿಂಗೆ ಯಾರು ಸಿಕ್ಕಿದ್ರ? ಒಂದ್ ದಿವಸ ಉಳುಕು ಅಂತ ಹೇಳಿ. ಒಂದ್ ದಿವಸ ಉಳ್ಕೊಂಡು ಇಲ್ಲ ಇಲ್ಲ ಇಲ್ಲಪ್ಪ, ಇಲ್ಲ ಇಲ್ಲ, ನನಗೆ ಹೋಗ್ಬೇಕು. ಹೋಗ್ಬೇಕಾ? ಅಡ್ಡಿಲ್ಲ, ಹೋಗಿ ಹೋಗಿ. ನೀ ಎಲ್ಲಿ ತೆಗೆದು ಹಾಕ್ದವಳು ನಿನ್ನಲ್ಲಿ ಪರವಾನಗಿ ಕೇಳಿದ್ದವಳು ಹೋಗ್ಲಿಕ್ಕೆ. ಅದಲ್ಲ ಮಗ, ಮನೆಗೆ ಬಂದ್ ನೆಂಟ್ರು ನಾವು ಹೋಗ್ತೇವೆ ಅಂತ ಹೇಳು. ಉಳಿಸ್ಕೊಳ್ಬೇಕಾದ್ದು ಮನೆಯವರ ಧರ್ಮ. ಹೋಗ್ಲೇಬೇಕಾ? ಇರ್ಲಿಕ್ಕೆ ಹೋಗ್ಲಿಕ್ಕೆ ಏನು ಸಮಸ್ಯೆ ಏನು ಕೇಳು. ಅಷ್ಟಾವಸರದಲ್ಲಿ ಹೋಗ್ಬೇಕಾದ ಕೆಲಸ ಏನು? ಅದೇನಲ್ಲ, ನನ್ನ ಪ್ರೀತನನ್ನು ಅರೆಕ್ಷಣ ಬಿಟ್ಟಿದ್ದವಳೇ ಅಲ್ಲ ನಾನು. ಹಾಗಾಗಿ ನನಗೆ ಹೋಗ್ಲೇಬೇಕು. ಸಮ ತಕ್ಕಂತ ಊರೊಟ್ಟು ತಕ್ಕಂತ ಪ್ರೀತನ ಬಿಟ್ಟಿರಲಾರೆ ನೀರೆ, ಬಿಟ್ಟಿರಲಾರೆ ನೀರೆ. ಆದಾನ ಬದಲಿಗೆ ನನಗೆ ಚದುರೆ ಎತ್ತಂದಿನ ಪ್ರೀತನ ಬೀರಲಾರೆಯ ನೀರೇ. ಕಾಗೆ ಕಣ್ಣು, ನರಿ ಕಣ್ಣು, ಆಚಮಾರ ಕಣ್ಣು, ಹೆಚ್ಚಮಾರ ಕಣ್ಣು, ಯಾರ ಕಣ್ಣು ಬೆಳೆದ ಹೋಗ್ಲಪ್ಪ. ಮಗ ನೋಡ್ತೇನೆ, ನಿನ್ ಗಂಡ ಕುಣಿದದ್ ನೋಡ್ತೇನೆ. ಯಾವಾಗ್ಲೂ ಈ ರೀತಿ ಕುಣಿದದ್ದೇ ಇಲ್ಲ ಮಗ. ಪಾಪ ಅವನಿಗೂ ತಲೆ ಬಿಸಿ. ಆ ಸಣ್ಣ ಸಣ್ಣ ಹೆಜ್ಜೆ ಎಲ್ಲ ಇವನು ಅಪ್ಪನ ಹಾಗೆ, ಭಟ್ರ ಹಾಗೆ. ನೋಡು,
ನಾನು ಒಂದೇ ಮಾತಲ್ಲಿ ಹೇಳ್ತೇನೆ, ನಿನ್ನ ಗಂಡನಷ್ಟು ಪವಾಡ ಮಾಡ್ಲಿಕ್ಕೆ ನನಗೆ ಗೊತ್ತಿಲ್ಲ. ಆದ್ರೆ ಒಂದು ದಿವಸದ ರಾತ್ರಿಗೆ ನಿನ್ನ ಗಂಡನ ಬದಲಿಗೆ ನಾನಿದ್ದೇನೆ. ಇನ್ನೊಮ್ಮೆ ನುಡಿಯಾದ ನಾನು ಕೇಳುವೆ ಎಂದಳು. ಮೊದಲು ಏನನ್ನು ದುರಿದೆಯೋ ಅಪ್ಪ ನಾಲಿಗೆ ಕೊಟ್ಟಿದ್ದಾರೆ ಎನ್ನುವ ಕಾರಣಕ್ಕಾಗಿ ಬಾಯಿಗೆ ಬಂದಾಗ ಆಡ್ತಾ ಇದೆಯಾ? ಪ್ರೀತನ ಬಿಟ್ಟಿರೋ ಲಾರೆ ನೀರಿ ಆಟದ ಬದಲಿಗೆ ನಾನು ಹೆಚ್ಚದೊರೆ. ಅಪ್ಪ ನಿಮ್ಮ ಸೊಕ್ಕೆ ಅಲ್ಲ, ನಿಮಗೆ ಹೇಳಿ ಏನು ಪ್ರಯೋಜನ ಉಂಟು? ಸಾಕಿದಂತ ಅತ್ತೆಯವರಲ್ಲಿ ಬಗ್ಗೆ ಈ ಮಾತುಗಳ ಅರ್ಥ ಆಯ್ತು ಕಿವಿಗೆ. ಕಿತ್ತಗೆ ಭಾವ ನಿನ್ನ ಅರ್ಥ ಬೇಡದ ಮತ್ತು ಚಿತ್ತಗೆ ಕಿತ್ತವೇ ಬೇಡು ಬೇಕಾದಳು ಅತ್ತೆಯವರಲ್ಲಿ ಬಗ್ಗೆ. ತಿರುಗಿಸೋದಲ್ಲ, ಏನ್ ನಿಮಗೆ ಪ್ರಾಯ ಆದದ್ದು ಮಕ್ಕಳನ್ನ ಹೇಗೆ ಸಾಕಬೇಕು, ಹೇಗೆ ಸಂಸ್ಕಾರ ಕೊಡ್ಬೇಕು, ಹೇಗೆ ವಿದ್ಯೆ ಕೊಡ್ಬೇಕು ಎನ್ನುವಂತ ಬುದ್ಧಿ ಇಲ್ಲದೆ ಹೋಯ್ತಲ್ಲ. ಏನದು ಅದು ಇದು ನಿಮಗೆ ಹೇಳಿ ಏನು ಪ್ರಯೋಜನ ಉಂಟು? 60 ಕಳೆದ್ರೆ ಅರೆ ಮರಳುವಂತೆ ನಿಮ್ಮದು ಹಾಗೆ ಮರುನಾಟಿಗೆ ಆಯಿತು. ನಿಮಗಲ್ಲ, ನಾನು ಬರ್ಲಿಕ್ಕೆ ಕಾರಣ ಇವಳೆಲ್ಲ ಭ್ರಮಣದಿಂದ ಭ್ರಮೆಯವ ಜನಗಳು ಮುಂದಾಯ್. ಸಮಯದ ತಂಗಿನಿಂದ ರಮಣನಿಂದ ಭ್ರಮೆಯವ ಜನ ಮುಂದಾಯ್. ರಾಶಿ ಹಾಕ್ತಿಲ್ಲ ನೀನು. ಸಾರ್ವಜನಿಕ ಕೆಲಸ ತೊಟ್ಟಿ ಇದೆ. ಒಳ್ಳೆ ಇನ್ನು ಹಲಸಲು ಬಿದ್ದಾಗಾಯ್ತು. ಯಾರು ಅವಮಾನ ಮಾಡ್ಬೇಕೆನ್ನುವ ಕಾರಣಕ್ಕಾಗಿ ನನ್ನನ್ನು ಕರೆಸಿಕೊಂಡು ಈ ರೀತಿ ಮಾಡ್ತಾ ಇದ್ದೇನೆ. ಬೇಕಂತ ಮಾಡಿದಲ್ವ ನೀನು? ಬೇಕಂತ ಮಾಡಿದಲ್ವಾ?